ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ರದ್ಧೆಯ ಪ್ರಭೇದಗಳು. ಅರ್ಜುನನ್ ಪ್ರಶ್ನಿಸಿದನು, ಕೃಷ್ಣ, ಧರ್ಮಶಾಸ್ತ್ರ ತತ್ವಗಳನ್ನು ಅನುಸರಿಸಿ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ಇದಕ್ಕೆ ಭಗವಂತ ಅಂತ ಹೇಳ್ತೇನೆ ನೋಡುವ. ಶ್ರೀ ಭಗವಾನ್ ಉವಾಚ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯ 3 ಭಾಗಗಳು ಆಗಿರಬಹುದು: ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. 3ನೇ ಶ್ಲೋಕ. ಭರತ ವಂಶದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಿಗೆ ಮನುಷ್ಯನ ಬದುಕಿದ ರೀತಿಗೆ ಅನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯನ್ನು ಎಂದು ಹೇಳುತ್ತಾನೆ. ಅಂದರೆ ನಮ್ಮ ರೀತಿಗೆ ಅನುಗುಣವಾಗಿ ನಾವು ಶ್ರದ್ಧೆ ಬರ್ತದೆ ನಮಗೆ. ಈಗ ನೋಡಿ, ಈ ಕೆಟ್ಟವರೊಟ್ಟಿಗೆ ಇದ್ರೆ, ಅಂದರೆ ತಮ್ಮ ಗುಣದವರೊಟ್ಟಿಗೆ ಇದ್ರೆ ನಮಗೆ ತಾಮಸಿಗೆ ಶ್ರದ್ಧೆ ಬರ್ತದೆ. ರಜೋಗುಣದವರಿಗೆ ಒಟ್ಟಿಗೆ ಇದ್ರೆ ನಮಗೆ ನನಗೆ ಹಣ ಗಳಿಸಬೇಕು. ಮತ್ತು ಸಾತ್ವಿಕರೊಟ್ಟಿಗೆ ಇದ್ರೆ ನಮಗೆ ಸಾತ್ವಿಕ ಶ್ರದ್ಧೆ ಬರ್ತದೆ. ಹಾಗಾಗಿ ಈ ರೀತಿ ಗುಣಗಳಿಗೆ ಬದುಕಿದ ರೀತಿಗೆ ಅನುಗುಣವಾಗಿ ಅವನಿಗೆ ನಿರ್ದಿಷ್ಟ ಶ್ರದ್ಧೆ ಬರ್ತದೆ. ಈಗ ನೋಡಿ, ಇಲ್ಲಿ ಈ ಒಂದು ಸರ್ಕಲ್ ಉಂಟು, ಇದರಲ್ಲಿ 3 ಡಿವೈಡ್ ಮಾಡಿದ್ದಾರೆ: ಕರ್ಮಿ, ಜ್ಞಾನಿ, ಭಕ್ತ. ಈಗ ಚೈತನ್ಯ ಹೇಳುವಂಥದ್ದು, ಕರ್ಮಿ, ಜ್ಞಾನಿ, ಯೋಗಿ ಸಕಲೆ ಅಶಾಂತಿ, ಕೃಷ್ಣ ಭಕ್ತ ಕೇವಲ ಶಾಂತ. ಅಂದ್ರೆ ಕರ್ಮಿ ಇದೆ ಅಂತ ಇಚ್ಛೆ, ಕರ್ಮಿದು ನನಗೆ ತುಂಬಾ ಹಣ ಗಳಿಸ್ಬೇಕು, ಅದು ಕೂಡ ಒಂದು ಇಂದ್ರಿಯ ಸುಖ. ಜ್ಞಾನಿ ಇದೆ ಅಂತ ಇಚ್ಛೆ, ಜ್ಞಾನಿಗೆ ನನಗೆ ತುಂಬಾ ಜ್ಞಾನ ಪಡಿಬೇಕು, ನಾನೆಲ್ಲ ಓದ್ಬೇಕು, ಇದು ಜ್ಞಾನಿದ ಇಚ್ಛೆ. ಯೋಗಿ ಇದೆ ಅಂತ ಇಚ್ಛೆ, ನನಗೆ ಸಿದ್ಧಿ ಸಿಗ್ಬೇಕು. ಸಿದ್ಧಿ ಅಂದ್ರೆ ಅಂತ, ನಾನು ಸಣ್ಣದಾಗುವುದು, ದೊಡ್ಡದಾಗುವುದು, ನಾನು ಮಾಯ ಆಗುವುದು, ಇದೆಲ್ಲ ಅವನಿಗೆ ಸಿದ್ಧಿ ಬೇಕು, ಯೋಗಿ. ಪ್ರಭುಪಾದ ಹೇಳ್ತಾರೆ, 3 ಕೂಡ ಅವರಿಗೆ ಇಂದ್ರಿಯ ಸುಖ ಬೇಕು. ಭಕ್ತ ಶಾಂತ. ಯಾಕೆ? ಭಕ್ತನಿಗೆ ಈ ಯಾವುದು ಬೇಡ, ಅವ ಕೃಷ್ಣನಿಗೆ ಅವನ ಸೇವೆ ಮಾಡೋದು ಮಾತ್ರ ಅವನ ಇಚ್ಛೆ. ಹಾಗಾಗಿ ಅವ ಮಾತ್ರ ಶಾಂತ ಅಂತ ಚೈತನ್ಯ ಹೇಳ್ತಾರೆ. ಈಗ ನೋಡಿ, ಇಲ್ಲಿ ಈಗ ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ಒಬ್ಬಂದು ಪರ್ಸ್ ಕಳೆದೋಗಿದೆ, ಒಂದು ಬಿದ್ದಿದೆ ರೋಡಲ್ಲಿ. ಅದರಲ್ಲಿ ATM ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಉಂಟು, ಪ್ಯಾನ್ ಕಾರ್ಡ್ ಎಲ್ಲ ಉಂಟು, ಹಣ ಉಂಟು, ಎಲ್ಲ ಉಂಟು, ಕ್ರೆಡಿಟ್ ಕಾರ್ಡ್ ಎಲ್ಲ ಉಂಟು. ಫಸ್ಟಿಗೆ ಕರ್ಮಿ ಬರ್ತಾನೆ. ಕರ್ಮಿ ಬಂದು ಎಂತ ಮಾಡ್ತಾನೆ, ಅದನ್ನು ಕಿಸೆ ಒಳಗೆ ಹಾಕಿ ಹೋಗ್ತಾನೆ. ಮತ್ತೆ ನೆಕ್ಸ್ಟ್ ಜ್ಞಾನಿ ಬರ್ತಾನೆ. ಜ್ಞಾನಿ ಬಂದು ನೋಡ್ತಾನೆ, ಇದು ಇನ್ನೊಬ್ಬರದ್ದು ಆಸ್ತಿ, ಇದನ್ನು ನಾವು ಮುಟ್ಟಬಾರ್ದು. ಕರ್ಮಿ ಅಂತ ಮಾಡಿದ, ಅದನ್ನು ತಗೊಂಡು ಹೋದ ಸೀದಾ. ಯಾರದೇ ಆಸ್ತಿ ಇರಲಿ, ಅವನಿಗೆ ಹಣ ಗಳಿಸ್ಬೇಕು. ಅದು ಜ್ಞಾನಿ ಆಗಲ್ಲ, ನಾನು ಮುಟ್ಟುದಿಲ್ಲ, ಇದು ಇನ್ನೊಬ್ಬರದ್ದು ಆಸ್ತಿ, ಅವ ಅಲ್ಲಿ ಬಿಟ್ಟು ಹೋಗ್ತಾನೆ. ಮತ್ತೆ ಭಕ್ತ ಬರ್ತಾನೆ. ಭಕ್ತ ಬಂದು ನೋಡ್ತಾನೆ, ಅದನ್ನು ತೆಗಿತಾನೆ. ಅದರಲ್ಲಿ ಆಧಾರ್ ಕಾರ್ಡ್ ಎಲ್ಲ, ಪ್ಯಾನ್ ಕಾರ್ಡ್ ಅಡ್ರೆಸ್ ಉಂಟು. ಅದಕ್ಕೆ ಅಡ್ರೆಸ್ಗೆ ಕಾಲ್ ಮಾಡ್ತಾನೆ, ಹೋಗಿ ಅವನಿಗೆ ಕೊಟ್ಟು ಬರ್ತಾನೆ. ಹಾಗಾಗಿ ಇದು ಭಕ್ತ. ಎಷ್ಟು ವ್ಯತ್ಯಾಸ ಉಂಟು ಕರ್ಮಿ, ಜ್ಞಾನಿ, ಭಕ್ತನಿಗೆ. ಈಗ ನೋಡಿ, ಫಸ್ಟ್ ಇದು ಕರ್ಮಿ ಅಂದ್ರೆ ರಜೋಗುಣ. ರಜೋಗುಣ ಅಂದ್ರೆ ಅವ ಕೆಲಸ, ಹಣ, ಮನಿ ಸ್ವೀಟರ್ ದನ್ ಹನಿ, ಈ ರೀತಿ ಕರ್ಮ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ. ಮತ್ತೆ ಕಾಮ ಅಂದ್ರೆ ಸಿಗ್ಬೇಕು, ಜಾಸ್ತಿ ಹಣ ಗಳಿಸ್ಬೇಕು. ಮತ್ತೆ ಇದರಿಂದ ಎಂತ ಆಗ್ತದೆ ಅಂದ್ರೆ, ನಮಗೆ ಸ್ವರ್ಗಲೋಕ ಹೋಗ್ಬೋದು. ನಾವು ತುಂಬಾ ಪುಣ್ಯ ಮಾಡಿದ್ರೆ ನಮಗೆ ನೆಕ್ಸ್ಟ್ ಸ್ವರ್ಗಲೋಕ ಹೋಗ್ಬೋದು. ಹಾಗೆ ಕರ್ಮಿ ಸ್ವರ್ಗಲೋಕ. ನೆಕ್ಸ್ಟ್ ಇವ ಜ್ಞಾನಿ ಅಂದ್ರೆ ಸತ್ವಗುಣದಲ್ಲಿ ಇಲ್ಲದೆ ನಮಗೆ ಕಲೀಲಿಕ್ಕೆ ಆಗುದಿಲ್ಲ. ಸತ್ವಗುಣ, ಅದರಲ್ಲಿ ಜ್ಞಾನ ಪಡಿತಾನೆ, ಕಲಿತಾನೆ. ಮತ್ತೆ ಜ್ಞಾನದಿಂದ ಅಂತ ನನಗೆ ಮೋಕ್ಷ ಅಂತ ಹೇಳ್ತಾನೆ. ಮತ್ತೆ ಲಾಸ್ಟ್ಗೆ ಬ್ರಹ್ಮನ್ ಅಂದ್ರೆ ಬ್ರಹ್ಮಜ್ಯೋತಿ. ಈ ಸದಾಶಿವ ಲೋಕದಿಂದ ಮೇಲೆ ಇರುವಂಥದ್ದು ಬ್ರಹ್ಮನ್ ಅಂದ್ರೆ ಕೃಷ್ಣ ಕಿರಣ, ಅಲ್ಲಿ ಹೋಗ್ಬೇಕಂತ ಇಚ್ಛೆ ಉಂಟು. ಆದ್ರೆ ಅಲ್ಲಿ ಹೋದ್ರು ಕೂಡ ಜಾಸ್ತಿ ಸಮಯ ನಿಲ್ಲಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಎಂತ ಕೆಲಸ ಇದ್ರೆ ವಾಪಸ್ ಇಲ್ಲೇ ಬರ್ಬೇಕು. ಹಾಗೆ ಮತ್ತೆ ಅವ ಹುಡ್ತಾನೆ. ಹಾಗಾಗಿ ಅದು ಕೂಡ ಒಳ್ಳೆ ಪ್ರಪೋಸಲ್ ಅಲ್ಲ. ಸ್ವರ್ಗಲೋಕ ಹೋದ್ರು ಕೂಡ ಮತ್ತೆ ಅವನ ಟೈಮ್ ಆದ್ರೂ ಮತ್ತೆ ಹುಟ್ಟಬೇಕು. ಹಾಗಾಗಿ ಕರ್ಮಿ ಮತ್ತೆ ಜ್ಞಾನಿ, ಕರ್ಮಿ ಸ್ವರ್ಗಲೋಕನೇ, ಜ್ಞಾನಿ ಈ ಬ್ರಹ್ಮಜ್ಯೋತಿ ಬ್ರಹ್ಮನ ಅಂತಕ್ಕೆ ಹೋಗ್ತಾನೆ. ಹಾಗಾಗಿ ಅದು ಒಳ್ಳೆ ಪ್ರಪೋಸಲ್ ಅಲ್ಲ. ನೆಕ್ಸ್ಟ್ ಭಕ್ತ, ಶುದ್ಧ ಸತ್ವಗುಣದಿಂದ ಮೇಲೆ ಮತ್ತೆ ಭಕ್ತಿ ಮಾಡ್ತಾನೆ. ಇದರಿಂದ ಅವನಿಗೆ ಪ್ರೇಮ ಸಿಗ್ತದೆ. ಪ್ರೇಮದಿಂದ ಕೃಷ್ಣ ಲೋಕ ಹೋಗ್ತಾನೆ. ಕೃಷ್ಣ ಲೋಕ ಹೋದ್ರೆ ಮತ್ತೆ ಅವನಿಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಹಾಗಾಗಿ ಭಕ್ತ ಒಳ್ಳೆ ಪ್ರಪೋಸಲ್ ಅಂತ ಪ್ರಭುಪಾದ ಹೇಳ್ತಾರೆ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಾಕ್ಷಾಸ್ಮಿ ರಾಜಸ ಪ್ರೇತಾನ್ ಭೂತಗಣಾಂಶನ್ಯೇ ಯಜಂತೆ ತಾಮಸ ಜನ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸ್ತಾರೆ. ನೋಡಿ, ಸತ್ವಗುಣದವರು ದೇವತೆಗಳನ್ನು ಪೂಜಿಸ್ತಾರೆ. ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸ್ತಾರೆ.
ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸ್ತಾರೆ. ಅವರು ಶಾಸ್ತ್ರದಲ್ಲಿ ವಿಧಿಸಿರುವ ಘೋರ ತಪಸ್ಸನ್ನು ಆಚರಿಸುತ್ತಾರೆ. ಇವನು ಅವರು ಜಂಬ ಮತ್ತು ಅಹಂಕಾರಗಳನ್ನು ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮ ಹಿಂಸಿಸುತ್ತಾರೆ. ಇಂಥವರು ನಿಶ್ಚಯವಾಗಿ ಅಸುರರು. ಅಂದರೆ ಶಾಸ್ತ್ರದಲ್ಲಿ ಇಲ್ಲ, ಇಂಥ ಘೋರ ತಪಸ್ಸು ಮಾಡ್ತಾರೆ. ನೋಡಿ, ಇದೆಲ್ಲ ಯಾವ ಶಾಸ್ತ್ರದಲ್ಲಿ ಇಲ್ಲ. ಇದು ನೋಡಿ, ಹಿರಣ್ಯಕಶಿಪು ಆ್ಯಂಡ್ಸ್ ಆಫ್ ಪನಿಷ್ಮೆಂಟ್. ಇದೆಲ್ಲ ಎಂತ ಹೇಳುದು, ಈ ನೊಣ ಎಲ್ಲ ಬಂದವನು ದೇಹ ಇದು ಮಾಡಿದ, ಅದು ಕೂಡ ಅದನ್ನು ಮಾಡಿದ್ದಾನೆ. ಎಸ್, ಇದು ಮೇನ್ ಶ್ಲೋಕ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯುಷನ್ನು ಹೆಚ್ಚಿಸುತ್ತದೆ, ಮನುಷ್ಯನು ಬದುಕನ್ನು ಪರಿಶುದ್ಧಗೊಳಿಸುತ್ತದೆ, ಬಲ, ಆರೋಗ್ಯ, ಸುಖ, ತೃಪ್ತಿ ಹೆಚ್ಚಿಸುತ್ತದೆ. ಅಂಥ ಆಹಾರಗಳು ರಸಯುಕ್ತವಾಗಿರುತ್ತದೆ, ಜಿಡ್ಡಿನಿಂದ ಕೂಡಿರುತ್ತದೆ, ಮತ್ತೆ ಆರೋಗ್ಯಕರವಾಗಿರುತ್ತದೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತದೆ. ಬಹುಕೈಯಾದ, ಹುಳಿಯಾದ, ಉಷ್ಣವಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಳದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸಭಾದವರಿಗೆ ಪ್ರಿಯವಾದವು. ಇಂಥ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವವು. ತಿನ್ನುವುದಕ್ಕೆ 3 ಗಂಟೆಗೆ ಮೊದಲು ಸಿದ್ಧ ಮಾಡಿದ ಆಹಾರವು ರುಚಿ ಇಲ್ಲದ ಕೆಡುತ್ತಿರುವ ಹಳಸಿದ ಆಹಾರ ಮತ್ತು ಉಚ್ಚಿಷ್ಟ ಅಸ್ಪರ್ಶ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ವಾಟ್ ಫುಡ್ ವಿ ಈಟ್, ವಾಟ್ ವಿ ಆರ್. ಈ ಆಹಾರದಿಂದ ನಾವು ಎಂತ ಅಂತ ನಮಗೆ ಗೊತ್ತಾಗ್ತದೆ, ನಾವು ಎಂತ ಅಂತ. ಹಾಗಾಗಿ ನಾವು ಯಾವಾಗಲೂ ಒಳ್ಳೆ ಆಹಾರ ತಿನ್ನಬೇಕು. ಇದಕ್ಕೆ ನಾನೊಂದು ಸಣ್ಣ ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ನಮ್ಮ ಈ ಮಂಗಳೂರಲ್ಲಿ ಒಂದು ಒಳ್ಳೆ ಒಂದು ಹೋಟೆಲ್ ಉಂಟು, ತುಂಬಾ 5 ಸ್ಟಾರ್ ಹೋಟೆಲ್ ಉಂಟು. ಹೆಚ್ಚಿನವರು ಹೋಗ್ತಾರೆ. ಈ ವೀಕೆಂಡಲ್ಲಂತೂ ಜನರು ಹೋಗ್ತಾರೆ, ಬಾಕಿ ದಿವಸ ಕೂಡ ಹೋಗ್ತಾರೆ. ಮತ್ತೆ ಎಲ್ಲರೂ ಬಂತು ಹೊಗಳುವಂಥದ್ದು, ಎಂಥ ಫುಡ್, ಸೂಪರ್ ಫುಡ್, ಸೂಪರ್ ಫುಡ್. ಈಗ ಆ ಹೋಟೆಲ್ದು ಒಂದು ನಾನು ಸೀಕ್ರೆಟ್ ಹೇಳ್ತೇನೆ. ಏಕೆಂದ್ರೆ ನಮ್ದೊಬ್ರು ಈ ಭಕ್ತರು ಬರ್ತಾರೆ ಆ ಹೋಟೆಲ್ಗೆ, ತಾಗಿ ಅವ್ರದ್ದು ಮನೆ, ಅಂದ್ರೆ ಅಲ್ಲಿ ಹತ್ತಿರ ಮನೆ. ಮತ್ತೆ ಅಲ್ಲಿ ಆ ಹೋಟೆಲ್ದು ಈ ಸೈಡಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟು. ಅಲ್ಲಿ ಅಂತ ಅಂದ್ರೆ ಅಲ್ಲಿ ಒಂದು ಮೇನ್ ಕುಕ್ ಇದ್ದಾನೆ, ಅವ ಬಾಂಬೆಯಿಂದ ಬಂದವ. ಅವನಿಗೆ 60,000-70,000 ಸ್ಯಾಲ್ರಿ ಇರಬೇಕು, ಅಂದ್ರೆ ಮೇನ್ ಶೆಫ್ ಅವ. ರಾತ್ರಿ ಯಾವಾಗಲೂ 8 ಗಂಟೆಗೆ ಆ ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ತಾನೆ. ನೋಡಿ, ನೀವು ಎಣಿಸಿ, ಡೈಲಿ ಕುಡಿಯುವವ, ಅವ ಮಾಡಿದ ಅಡುಗೆಯನ್ನು ಇವರು ಹೊಗಳ್ತಾರೆ. ಈ ಯಾವ ರೀತಿಯಲ್ಲಿ ಇರ್ಬೋದು. ಮತ್ತೆ ನೋಡಿ, ಹೆಚ್ಚಿನವರು ಕುಕ್ನವರೆಲ್ಲ ಟಾಯ್ಲೆಟ್ ಮಾಡಿ ಸ್ನಾನ ಮಾಡೋದಿಲ್ಲ, ಹಾಗೆ ಕುಕ್ಕಿಂಗ್ ಮಾಡ್ತಾರೆ. ಇದು ತುಂಬಾ ಖಂಡನೀಯ. ಮತ್ತೆ ಕೆಲವರು ಬ್ರಷ್ ಕೂಡ ಮಾಡೋದಿಲ್ಲ. ಇನ್ನೊಬ್ರು ಅಲ್ಲಿ ಹೋಟೆಲ್ನವ್ರು ಹೇಳಿದ್ರು, ಹೆಚ್ಚಿನವರು ಬ್ರಷ್ ಕೂಡ ಮಾಡದೆ ಕುಕ್ಕಿಂಗ್ ಮಾಡ್ತಾರೆ. ಹಾಗಾಗಿ ಅವರ ಪ್ರಜ್ಞೆ ನಿಮ್ಮ ಆಹಾರದಲ್ಲಿ ಬರ್ತದೆ. ಮತ್ತೆ ಆಹಾರ ನೀವು ತಿಂತೀರಿ, ಅವನ ಪ್ರಜ್ಞೆ ನಿಮಗೆ ಬರ್ತದೆ. ಅದಕ್ಕೆ ನಾವು ಹೇಳುವಂಥದ್ದು, ಯಾವಾಗಲೂ ಅಡಿಗೆ ಮಾಡುವಾಗ ಶುಚಿತ್ವದಲ್ಲಿ ಮಾಡಿ, ಕೃಷ್ಣನಿಗೆ ಕೊಟ್ಟು ಮಾಡಿ. ಆ ಕೃಷ್ಣನ ಪ್ರಜ್ಞೆ ನಿಮಗೆ ಬರ್ತದೆ. ಇದು ಮೇನ್ ಆಹಾರದಿಂದ. ಪ್ರಭುಪಾದ ಹೇಳ್ತಾರೆ, ಪ್ರಸಾದ ಸರ್ವ ದುಃಖ. ನೀವು ಪ್ರಸಾದ ತಿಂತ ಇದ್ರೆ ನಿಮ್ಮ ಎಲ್ಲ ದುಃಖ ಇದಾಗ್ತದೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಪ್ರಭುಪಾದ್ ಒಮ್ಮೆ ಫ್ಲೈಟಲ್ಲಿ ಇದ್ರು. ಅವರ ಹತ್ತಿರ ಶ್ರುತ ಕೀರ್ತಿ ಪ್ರಭು ಅಂತ ಇದ್ರು, ಪ್ರಭುಪಾದ್ ಡಿಸೈಬಲ್. ಫ್ಲೈಟಲ್ಲಿರುವಾಗ ಪ್ರಭುಪಾದಿಗೆ ಈ ಎಂತ ಟೆಂಪಲಿಂದ ಟಿಫಿನ್ ಮಾಡಿಕೊಂಡು ಹೋಗಿದ್ರು. ಪ್ರಭುಪಾದ್ ಪ್ಲೇಟಿಗೆ ಹಾಕಿದ್ರು. ಪ್ರಭುಪಾದ್ ತಿಂತಾ ಇದ್ದಾರೆ. ತಿನ್ನುವಾಗ ಏರ್ ಹೋಸ್ಟೆಸ್ ಬರ್ತಾಳೆ. ಏರ್ ಹೋಸ್ಟೆಸ್ ಬಂದು ಅವಳು ಇಮಿಡಿಯೇಟ್ ಕೈ ಹಾಕ್ತಾಳೆ ಆ ಪ್ಲೇಟಿಗೆ. ಆಕ್ಚುಲಿ ಶುದ್ಧ ಭಕ್ತರ ಆ ಪ್ಲೇಟಿಗೆ ಕೈ ಹಾಕ್ಲಿಕ್ಕಿಲ್ಲ, ಆದ್ರೆ ಅವಳಿಗೆ ಗೊತ್ತಿಲ್ಲ. ಇಮಿಡಿಯೇಟ್ ಇಬ್ಬರು ಶಿಷ್ಯರಿಗೆ ಸಿಟ್ಟು ಬರ್ತದೆ. ಆದರೆ ಪ್ರಭುಪಾದ ನಿಲ್ಲಿಸ್ತಾರೆ. ಸುಮ್ಮನೆ ಇದೆ ಅಂತ ಹೇಳ್ತಾರೆ. ಅವಳು ತಿನ್ನೋದು ಪ್ರಸಾದ ಅಲ್ಲ ನೋಡು, ಪ್ರಸಾದ ಅದರ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಮತ್ತೆ ಅವಳು ತಿಂತಾಳೆ. ತಿಂದ ಕೂಡಲೇ ಬಂದು ಹೇಳ್ತಾಳೆ, ಇದು ತುಂಬ ಚಂದ ಇತ್ತು ಅಂತ ಹೇಳ್ತಾಳೆ. ನಾನು ಎಂತಾದರೂ ಸ್ವಾಮೀಜಿ ನಿಮ್ಮ ಸೇವೆ ಮಾಡಬೇಕಂತ. ಪ್ರಭುಪಾದ ಹೇಳ್ತಾರೆ, ಈಗ ಪ್ರಸಾದ ತಿಂದದ್ದು ನೋಡು, ಸೇವಾ ಭಾವ ಒಳಗಿಂದ ಬಂತು. ಪ್ರಸಾದ ತಿಂದ ಕೂಡಲೇ ಸೇವಾ ಭಾವ ಬಂತಂತೆ, ಅವಳಿಗೆ ಸೇವೆ ಮಾಡುವಂತ ಮನೋಭಾವ ಬಂತು. ಮತ್ತೆ ಪ್ರಭುಪಾದ ಹೇಳ್ತಾರೆ, ಎಸ್ ಯು ಕ್ಯಾನ್ ಸರ್ವ್ ಅಂತ ಪ್ರಭುಪಾದ ಹೇಳಿದರು. ಮತ್ತೆ ಪ್ರಭುಪಾದ ಹೇಳಿದ್ರು, ನೀನು ಬಿಸಿ ನೀರು ಮತ್ತೆ ಫ್ರೂಟ್ಸ್ ತಾ ಅಂತ. ಯಾಕೆಂದ್ರೆ ಯಾರಾದರೂ ಸೇವೆ ಮಾಡ್ತಾನೆ ಹೇಳುವ ಪ್ರಭುಪಾದ ಇಲ್ಲ ಅಂತ ಹೇಳುದಿಲ್ಲ. ಮತ್ತೆ ಫ್ರೂಟ್ಸ್ ಮತ್ತೆ ಬಿಸಿ ನೀರು ತಂದು. ಮತ್ತೆ ಅದೇ ಒಂದು 20 ವರ್ಷದ ನಂತರ ಎಂತಾಯ್ತಂದ್ರೆ, ಶ್ರುತಕೀರ್ತಿ ಪ್ರಭು ಒಂದು ಪ್ರೋಗ್ರಾಮ್ಗೆ ಹೋಗ್ತಾರೆ. ಅಲ್ಲಿ ಒಂದು ಹುಡುಗಿ ಶ್ರುತಕೀರ್ತಿ ಪ್ರಭು ಹತ್ರ ಮಾತಾಡ್ತಾಳೆ, ನನ್ನ ಪರಿಚಯ ಆಗಲಿಲ್ವಾ ಅಂತ. ಶ್ರುತಕೀರ್ತಿ ಪ್ರಭು ಹೇಳ್ತಾರೆ, ಇಲ್ಲ ಪರಿಚಯ ಆಗಲಿಲ್ಲ. ಅಂದರೆ ಸಾರಿಯಲ್ಲಿದ್ದಾಳೆ, ತಿಲಕೆಲ್ಲ ಹಾಕಿದ್ದಾಳೆ, ಕಂಠಿಮಾಲೆಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, 20 ವರ್ಷದಿಂದ ಪ್ರಭುಪಾದ್ ನಿಮ್ಮ ಸ್ವಾಮಿ ಅಂದರೆ ಪ್ರಭುಪಾದ್ ಅವರ ಪ್ಲೇಟಿಗೆ ಕೈ ಹಾಕಿ ತಿಂದ ಹುಡುಗಿ ಏರ್ ಹೋಸ್ಟೆಸ್ ನಾನೇ. ಈಗ ನಾನು ಭಕ್ತ ಆಗಿದ್ದೇನೆ. ಹಾಗೆ ನೋಡಿ, ಈ ಪ್ರಸಾದದಿಂದ ಎಂತೆಲ್ಲ ಚೇಂಜಸ್ ಆಗ್ತದೆ. ನಾವು ಭಕ್ತಿಯಲ್ಲಿ ಮುಂದೆ ಹೋಗಬೇಕಿದ್ರೆ ನೀವು ಪ್ರಸಾದ ತಿನ್ಬೇಕು. ಹೇಗೂ ಮನೆಯಲ್ಲಿ ಅಡಿಗೆ ಮಾಡ್ತೀರಿ, ಅಡಿಗೆ ಮಾಡುವಾಗ ಶುಚಿತ್ವ, ಸ್ನಾನ ಮಾಡಿ ಮತ್ತೆ ಟೇಸ್ಟ್ ನೋಡಬೇಡಿ.
ಕೃಷ್ಣನಿಗೆ ಕೊಟ್ಟು ತಿನ್ನಿ, ವೆರಿ ಸೂನ್ ನೀವು ಭಕ್ತರಾಗ್ತೀರಿ, ಅದರಲ್ಲಿ ಡೌಟೇ ಇಲ್ಲ. ಹಾಗಾಗಿ ಈ ಆಹಾರದಿಂದ ಮೈನ್. ಎಸ್, ರಸಯುಕ್ತ ಆಗಿದ್ರೆ ಫಸ್ಟ್ ಸತ್ವಗುಣ ಅದು. ಮತ್ತೆ ರಜೋಗುಣ ಅಂದ್ರೆ ಕೈಯಾದ, ಉಳಿಯಾದ, ಉಪ್ಪವಾದ. ಮತ್ತೆ ಇದನ್ನ ನಮ್ಮ ದುಃಖವೇ ನೋಡಿ, ಈ ಜಾಸ್ತಿ ಖಾರದಿಂದ ನಮಗೆ ಪೈಲ್ಸ್ ಆಗ್ತದೆ. ಮತ್ತೆ ತಮಗುಣ ಅಂದ್ರೆ ಈ ತಿನ್ನುವ 3 ಗಂಟೆಗೆ ಮೊದಲು ಸಿದ್ಧ ಮಾಡಿದ, ರುಚಿ ಇಲ್ಲದ, ಕೆಡುತ್ತಿರುವ, ಅಳಸಿದ, ಇದು ತಮಗುಣ. ಎಸ್, ಇದು ಒಂದು ಫಸ್ಟ್ ಇದು ಸತ್ವಗುಣಾಹಾರ, ಸಾತ್ವಿಕಾಹಾರ, ರಾಜಸಿಗಾರ ಮತ್ತು ತಾಮಸಿಗಾಹಾರ. ಯಜ್ಞಗಳಲ್ಲಿ ಧರ್ಮದ ಆದೇಶ ಅನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಅಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವ ಇದು ಸಾತ್ವಿಕ. ನೋಡಿ, ಇದಕ್ಕೆ ಜಪ ಕೃಷ್ಣ ಹೇಳಿದ್ದಾನೆ 10ನೇ ಅಧ್ಯಾಯದಲ್ಲಿ. ಅಂದ್ರೆ 10ನೇ ಅಧ್ಯಾಯ 25 ಶ್ಲೋಕ ಹೇಳಿದ್ದಾನೆ ಕೃಷ್ಣ, ಯಜ್ಞದಲ್ಲಿ ಜಪ ಯಜ್ಞ, ಹಾಗೆ ನಾವು ಜಪ ಮಾಡಬೇಕು. ಕೃಷ್ಣ ಹೇಳಿದ್ದಾನೆ, ಅದು ಕರೆಕ್ಟ್, ಇದು ಶಾಸ್ತ್ರದಲ್ಲಿ ಉಂಟು. ಭರತ ವಂಶದ ಶ್ರೇಷ್ಠನೇ ಐಹಿಕ ಲಾಭ ಅಥವಾ ಅಹಂಕಾರದಿಂದ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ. ಅಂದ್ರೆ ಈಗ ಹೆಚ್ಚಿನವರು ಈ ಯಜ್ಞ ಎಲ್ಲ ಮಾಡ್ತಾರೆ, ಯಾಕೆ ಮಾಡುವಂಥದ್ದು? ಜ್ಯೋತಿಷ್ಯರ ಹತ್ರ ಹೋಗಿರ್ತಾರೆ, ಈ ಪೂಜೆ ಮಾಡಿದ್ರೆ ನಿನಗೆ ಪುತ್ರ ಫಲ ಆಗ್ತದೆ, ಈ ಪೂಜೆ ಮಾಡಿದ್ರೆ ನಿನಗೆ ಒಳ್ಳೆ ಹೆಂಡತಿ ಸಿಗ್ತದೆ, ಈ ಪೂಜೆ ಮಾಡಿದ್ರೆ ನಿನಗೆ ಹಣ ಸಿಗ್ತದೆ. ಹಾಗಾಗಿ ಇದರಲ್ಲಿ ನಮ್ಮ ವೈಯಕ್ತಿಕತೆಗೋಸ್ಕರ ನಾವು ಮಾಡುವಂಥದ್ದು. ಧರ್ಮಗ್ರಂಥಗಳ ಆದೇಶ ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವು ತಾಮಸ ಗುಣವೆಂದು ಪರಿಗಣಿಸಲಾಗುತ್ತದೆ. ದೇವದಿವ್ಯ ಗುರು ಪ್ರಜ್ಞಾ ಪೂಜನಾಂ ಶೌಚಂ ಆರ್ಜವಂ ಬ್ರಹ್ಮಚಾರ್ಯಂ ಅಹಿಂಸಾ ಚ ಶರೀರಂ ತಪ ಉಚ್ಯತೆ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿ ಅಂತ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹ ತಪಸ್ಸನ್ನು ಎನಿಸಿಕೊಳ್ಳುತ್ತದೆ. ನೋಡಿ, ಇಲ್ಲಿ ಗುರುವಿನ ಪೂಜೆ ಎಂತಂದ್ರೆ ಪ್ರಭುಪಾದ ಹೇಳುವಂಥದ್ದು, ನಮಗೆ ಫಸ್ಟಿಗೆ ತಂದೆ ತಾಯಿ ಗುರು, ಫಸ್ಟ್ 5 ವರ್ಷ. ಮತ್ತೆ ನಾವು ಶಾಲೆಗೆ ಹೋಗ್ತೇವೆ, ಅಲ್ಲಿ ಮತ್ತೆ ನಮಗೆ ಟೀಚರ್ಸ್ ಗುರು. ಮತ್ತೆ ನಾವು ಕಾಲೇಜಿಗೆ ಹೋಗ್ತೇವೆ, ಅಲ್ಲಿ ನಮ್ಮ ಲೆಕ್ಚರರ್ಸ್ ಗುರು. ಮತ್ತೆ ನಾವು ಕೆಲಸಕ್ಕೆ ಹೋಗ್ತೇವೆ, ಅಲ್ಲಿ ನಮ್ಮ ಸೀನಿಯರ್ಸ್ ಇಲ್ಲ ನಮ್ಮ ಬಾಸ್ ಗುರು. ಎಲ್ಲ ಕಡೆ ಗುರು ಬೇಕಂತೆ. ಆದರೆ ವ್ಯತ್ಯಾಸ ಎಂತಂದ್ರೆ, ಇಲ್ಲಿ ಎಲ್ಲ ನಾವು ರಿವೋಲ್ಟ್ ಆಗ್ತೇವೆ. ನಾವು ಇನಿಷಿಯಲ್ ತಂದೆ ತಾಯಿ ಕೂಡ ನಾವು ರಿವೋಲ್ಟ್ ಆಗ್ತೇವೆ, ಬೈತೇವೆ. ಮತ್ತೆ ನಾವು ಟೀಚರ್ಸ್ ಕೂಡ ಬೈತೇವೆ, ಲೆಕ್ಚರ್ಸ್ ಕೂಡ ಬೈತೇವೆ, ನಮ್ಮ ಸೀನಿಯರ್ಸ್ಗೆ ಬೈತೇವೆ, ಬಾಸಿಗೆ ಬೈತೇವೆ. ಆದರೆ ಇಲ್ಲಿ ಗುರುವಿಗೆ ನಾವು ಎದುರು ಮಾತಾಡಲಿ ಇಲ್ಲ. ಇದೇ ವ್ಯತ್ಯಾಸ. ಆದರೆ ನೋಡಿ, ಗುರು ಅಂದರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದ್ದಾಗೆ ತುಂಬ ಗುರುಗಳು ಇದ್ದಾರೆ, ಅದು ಗುರು ಅಲ್ಲ, ಬೋಗಸ್ ಗುರು ಅಲ್ಲ. ಗುರು ಅಂದರೆ ಸಂಪ್ರದಾಯದಲ್ಲಿ ಬಂದ ಗುರು, ಶಾಸ್ತ್ರದಲ್ಲಿ ರೆಕಮೆಂಡೆಡ್ ಆದ ಗುರು. ನಾನು ನಿಮಗೆ ಮೊನ್ನೆ ಕೂಡ ಹೇಳಿದ್ದೇನೆ, ಗುರು, ಸಾಧು, ಶಾಸ್ತ್ರ. ಗುರು ಅಂದರೆ ಬೋನಫೈಡ್ ಗುರು, ಸಾಧು ಅಂದರೆ ಪ್ರೀವಿಯಸ್ ಆಚಾರ್ಯ, ಶಾಸ್ತ್ರ ಅಂದರೆ ಇದು ಎಂತ ಹೇಳೋದು ನಮ್ಮ ವೇದಾಸ್. ಇದು 3 ಕೂಡ ಸೇಮ್ ಇರಬೇಕು. ಗುರು ಹೇಳಿದ್ದು, ಶಾಸ್ತ್ರ ಹೇಳಿದ್ದು ಮತ್ತು ಪ್ರೀವಿಯಸ್ ಆಚಾರ್ಯ ಹೇಳಿದ್ದು ಎಲ್ಲ ಸೇಮ್ ಇರಬೇಕು. ಆದರೆ ಈ ಬೋಗಸ್ ಗುರುಗಳು ಹೇಳಿದ್ದು ಪ್ರೀವಿಯಸ್ ಆಚಾರ್ಯ ಮತ್ತು ಶಾಸ್ತ್ರ ಹೇಳಿದಾಗ ಇಲ್ಲ, ಹಾಗಾಗಿ ಅದು ಬೋಗಸ್. ಹಾಗಾಗಿ ಸರಿಯಾದ ಗುರು ಬೇಕು. ಅನುದ್ವೇಗಾಕರಂ ವಾಕ್ಯಂ ಸತ್ಯಂ ಪ್ರಿಯಾಹಿತಂ ಜಯತ್ ಸ್ವ ಅಧ್ಯಾಯ ಅಭ್ಯಾಸನಂ ಚೈವ ವಾನ್ಮಯಂ ತಪ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರ ಮನಸ್ಸನ್ನು ಕಳಕದ ಮಾತುಗಳನ್ನು ಆಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯ ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗಿರುತ್ತದೆ. ಎಸ್, ಈಗ ಇಲ್ಲಿ ಯುಧಿಷ್ಠಿರ ಮಹಾರಾಜ್ ಇದ್ದಾರೆ. ಈಗ ಯುಧಿಷ್ಠಿರ ಮಹಾರಾಜ್ ಬಗ್ಗೆ ಹೇಳುವ ಮುಂಚೆ ನಾನು ಸಣ್ಣ ವಿಷಯ ಹೇಳ್ತಾನೆ. ಇಲ್ಲಿ ಒಂದು 6 ತಿಂಗಳ ಮುಂಚೆ ಒಬ್ಬ ಸಣ್ಣ ಹುಡುಗ, ಅಂದರೆ ಒಂದು 22 ವರ್ಷ ಆಗ್ಬೋದು ಅವನಿಗೆ, ಅವ ಒಂದು ಪೊಲಿಟಿಕಲ್ ಪಾರ್ಟಿ, ಹೆಸರು ಹೇಳುವುದಿಲ್ಲ, ಒಂದು ಪೊಲಿಟಿಕಲ್ ಪಾರ್ಟಿಗೆ ಇನಿಷಿಯಲ್ ಒಂದು 6 ತಿಂಗಳ ಮುಂಚೆ ಅವನಿಗೆ ಎಂಥ ದೊಡ್ಡ ಪೋಸ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ಸ್ವಲ್ಪ ಅವನ ತಂದೆ ಹತ್ರ ಹಣ ಉಂಟು, ಪೋಸ್ಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಮ್ಮ ದೇವಸ್ಥಾನದ ಹತ್ತಿರ ಉದ್ದಕ್ಕೆ ಒಂದು 25 ಕಟ್ಔಟ್ ಹಾಕಿದ್ದ. ಮತ್ತು ಒಂದು ಇಂಟರ್ವ್ಯೂ ಕೂಡ ಮಾಡಿದರು. ಒಬ್ಬರು ಇಂಟರ್ವ್ಯೂ ಮಾಡುವಾಗ ಅವ್ರು ಹೇಳಿದ್ದು, ನೀವು ನಿನ್ನ ಪ್ಲ್ಯಾನ್ ಎಂತ ಅಂತ. ನಾನು ನೆಕ್ಸ್ಟ್ MP ಆಗುವಂಥದ್ದು. ನೋಡಿ, ಮೊನ್ನೆ ಸೇರಿದ್ದು, ಅಲ್ಲಿ ತುಂಬ ವರ್ಷ ಇದ್ದವರಿದ್ದಾರೆ, ಅವರಿಗೆ ಕೊಡೋದು ಇವನಿಗೆ ಕೊಡ್ತಾರಾ? ಇಲ್ಲ. ಆದರೆ ಅವನ ಯೋಚನೆ ಅದು, ಅವನಿಗೆ ಅರ್ಹತೆ ಇಲ್ಲ, ಆದರೆ ಅವನ ಇಚ್ಛೆ ಉಂಟು. ಪ್ರಭುಪಾದ ಹೇಳ್ತಾರೆ, ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಫಸ್ಟಿಗೆ ನಮಗೆ ಅರ್ಹತೆ ಇರಬೇಕು, ಮತ್ತೆ ನಾವು ಇಚ್ಛಿಸಬೇಕು. ಇಲ್ಲಿ ನಾನು ಅದನ್ನು ಯಾಕೆ ಹೇಳಿದೆ ಅಂದರೆ, ಇದು ಯುಧಿಷ್ಠಿರ ರಿಲೇಟೆಡ್.
ಈ ಯುದ್ಧ ಎಲ್ಲ ಆದ್ಮೇಲೆ ಎಲ್ಲರೂ ಹೇಳ್ತಾರೆ ಯುಧಿಷ್ಠಿರ ನೀನು ರಾಜನಾಗ ಅಂತ. ಅವ್ರು ಒಪ್ಪುದಿಲ್ಲ. ಕೃಷ್ಣ ಹೇಳ್ತಾನೆ, ಎಲ್ಲರೂ ಹೇಳ್ತಾರೆ, ಒಪ್ಪಿಕೊಳ್ಳುದಿಲ್ಲ. ಅವ್ರು ಹೇಳುದು ನನಗೆ ಅರ್ಹತೆ ಇಲ್ಲ ಅಂತ. ನೋಡಿ, ಆಕ್ಚುಲಿ ಇವರಿಗೆ ಕ್ವಾಲಿಫಿಕೇಶನ್ ಉಂಟು. ಇಲ್ಲಿ ನೋಡಿ, ಆ ಹುಡುಗನಿಗೆ ಕ್ವಾಲಿಫಿಕೇಶನ್ ಇಲ್ಲ, ಅವನಿಗೆ MP ಆಗಬೇಕು. ಆದರೆ ಇಲ್ಲಿ ಯುಧಿಷ್ಠಿರ ಕ್ವಾಲಿಫಿಕೇಶನ್ ಉಂಟು, ಅವರಿಗೆ ಆಗಲಿಕ್ಕೆ ಇಚ್ಛೆ ಇಲ್ಲ. ನೋಡಿ, ಇದು ಶುದ್ಧ ಭಕ್ತರ ಲಕ್ಷಣ. ಮತ್ತೆ ಕಡೆಗೆ ಕೃಷ್ಣನಿಗೆ ಗೊತ್ತಾಗ್ತದೆ. ಕೃಷ್ಣ ಎಂತ ಮಾಡ್ತಾನೆ, ಪ್ಲಾನ್ ಮಾಡಿ ಭೀಷ್ಮ ಪಿತಾಮಹ ಹತ್ರ ಹೇಳಿಸ್ತಾನೆ. ಭೀಷ್ಮ ಪಿತಾಮಹ ಹೇಳುವಾಗ ಯುಧಿಷ್ಠಿರ ಒಪ್ಪುವಂಥದ್ದು. ಭೀಷ್ಮ ಪಿತಾಮಹ 2 ವಿಷಯ ಹೇಳಿದ್ದಾರೆ. ಒಂದು, ಹೇಗೆ ರಾಜ ಮಾಡೋದು, ಅದು ಮಹಾಭಾರತದಲ್ಲಿ ಉಂಟು. ಹಾಗಾಗಿ ಅದನ್ನು ಓದಿ ಒಳ್ಳೆ ರಾಜ ಮಾಡ್ಬೋದು. ನಿಮಗೆ ಒಂದು ರೂಲಿಂಗ್ ಮಾಡ್ಬೋದಿದ್ರೆ ಅದನ್ನು ನೀವು ಓದಿ ಮಾಡ್ಬೋದು. ಹೇಗಂದ್ರೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಅದನ್ನು ಓದಿದ್ದಾರೆ. ಅದನ್ನು ಯಾಕೆಂದ್ರೆ ಅವರ ಆ ರಾಜ್ಯ ಮಾಡುವ ಸ್ಟೈಲ್, ಯಾಕಂದ್ರೆ ನಾನು ಕೂಡ ಸ್ವಲ್ಪ ಓದಿದ್ದೇನೆ, ಅದರಲ್ಲಿ ಆ ರಾಜ್ಯ ಮಾಡುವ ಸ್ಟೈಲಲ್ಲಿ ಗೊತ್ತಾಗ್ತದೆ ಅದನ್ನು ಓದಿದ್ದಾರೆ ಅಂತ ಅವರು. ಹಾಗಾಗಿ ಅದನ್ನು ಓದಿದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ಈ ರಾಜ್ಯವನ್ನು ಮಾಡ್ಬೋದು. ಅದು ಭೀಷ್ಮ ಪಿತಾಮಹ ಯುಧಿಷ್ಠಿರ ಮಹಾರಾಜರಿಗೆ ಹೇಳಿದ. ಮತ್ತೆ ಇನ್ನೊಂದು ಎಂತಂದ್ರೆ ಕೃಷ್ಣ ಪ್ರಜ್ಞೆ ಬಗ್ಗೆ ಭೀಷ್ಮ ಪಿತಾಮಹ, ಅದು ಭಾಗವತಮಲ್ಲಿ ಉಂಟು. ನಾವು ಅದನ್ನು ಕೂಡ ಓದ್ತೇವೆ. ಪ್ರಭುಪಾದ ಹೇಳಿದ್ದಾರೆ, ಅದು ಬೇಡ ನೀವೇ ಅಂದ್ರೆ ನಿಮಗೆ ಪೊಲಿಟಿಕ್ಸ್ ಎಂಟ್ರಿ ಆಗೋದು ಬೇಡ, ನೀವು ಅದನ್ನು ಓದಬೇಡಿ. ನೀವು ಈ ಭೀಷ್ಮ ಪಿತಾಮಹ ಕೃಷ್ಣ ಪ್ರಜ್ಞೆ ಬಗ್ಗೆ ಯುಧಿಷ್ಠಿರ ಮಹಾರಾಜರಿಗೆ ಹೇಳಿದ್ದಾರೆ, ಅದನ್ನು ನೀವು ಓದಿ ಅಂತ. ಹಾಗಾಗಿ ನಾವು ಅದನ್ನು ಓದ್ತಾ ಇದ್ದೇವೆ. ಅಂದ್ರೆ ಇದು ಕೂಡ ನಾವು ಸ್ವಲ್ಪ ಓದಿದ್ದೇವೆ. ಅಂದ್ರೆ ನಾವು ಸ್ವಲ್ಪ ನಮ್ಮ ಎಂತ ಹೇಳೋದು ವ್ಯವಹಾರಿಕಕ್ಕೆ ಬೇಕಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಓದಿದ್ದೇವೆ. ಅದು ಮೀನ್ ಬೇಕಲ್ಲ, ಯಾಕಂದ್ರೆ ಪೊಲಿಟಿಕ್ಸ್ ಅಲ್ಲಿ ನಾವು ಏನ್ ಮಾಡ್ಲಿಕ್ಕಿಲ್ಲ. ಕೃಷ್ಣ ಪ್ರಜ್ಞೆ ನಮಗೆ ಕೃಷ್ಣನಲ್ಲಿ ಗೋಲಕ್ಕೆ ಹೋಗ್ಬೋದು. ಅದು ರೂಲಿಂಗ್ ಮಾಡಬೇಕಿದ್ರೆ ನಾವು ಅದನ್ನು ಓದಬೇಕು, ರಾಜ ಮಾಡಬೇಕಿದ್ರೆ. ಹಾಗಾಗಿ ಮತ್ತೆ ಈ ಭೀಷ್ಮ ಪಿತಾಮಹ ಯುಧಿಷ್ಠಿರ ಮಹಾರಾಜ್ಗೆ ಹೇಳ್ತಾರೆ, ಆಗ ಅವರು ಒಪ್ತಾರೆ. ಮತ್ತೆ ಎಂತ ಆಗ್ತದೆ ಅಂದ್ರೆ, ಮತ್ತೆ ಅವರು ರಾಜ್ಯ ಮಾಡ್ತಾರೆ. ರಾಜ್ಯ ಮಾಡುವಾಗ ಧೃತರಾಷ್ಟ್ರ ಮತ್ತೆ ಗಾಂಧಾರಿಯನ್ನು ಅವರ ರಾಜ್ಯದಲ್ಲಿ ಇಡ್ತಾರೆ. ನೋಡಿ, ನಮ್ಗೆ ಈಗ ಒಂದೇ ಫ್ಯಾಮಿಲಿ, ನಮ್ಗೆ ಯಾರಾದ್ರೂ ಈ ರೀತಿ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಹೀಗೆ ಮಾಡಿದ್ರೆ, ನಾವು ಮತ್ತೆ ಅವರನ್ನು ಜನ್ಮದಲ್ಲಿ ನಮ್ಮ ಮನೆಯ ಹೊಕ್ಕಳು ನಾವು ಹೇಳ್ತೇವೆ, ಅವ ನನ್ನ ಮನೆಯ ಒಕ್ಕಳು ಅಂದ್ರೆ ನನ್ನ ಎಂತ ಹೇಳ್ತಾರೆ ಅದಕ್ಕೆ, ದಾಟಬಾರ್ದು, ಮನೆ ನನ್ನ ಇದನ್ನು ದಾಟಬಾರ್ದು, ಆ ರೀತಿ ನಾವು ಹೇಳ್ತೇವೆ. ದಾಟಿದ್ರೆ ಮತ್ತೆ ನಾನು ಬಿಡುವುದಿಲ್ಲ, ಕತ್ತಿಯೆಲ್ಲ ಅವನು ಕೊಲ್ತೇನೆ, ಈ ರೀತಿ ಹೇಳಿದವರು ಇದ್ದಾರೆ. ತುಂಬಾ ಈ ಕೋರ್ಟ್ ಕೇಸ್ ಎಲ್ಲ ನೋಡಿ, ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಇರ್ತಾರೆ, ಅಣ್ಣ ತಮ್ಮ. ಆದ್ರೆ ಈ ಜಾಗಿ ಬರುವಾಗ ಮತ್ತೆ ಕತ್ತಿಯಲ್ಲೆಲ್ಲ ಒಬ್ಬರೊಬ್ಬರು ಇದು ಮಾಡ್ತಾರೆ, ಇದಾಗ್ತದೆ. ಯಾಕಂದ್ರೆ ಅವ್ರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ, ಕೃಷ್ಣ ಪ್ರಜ್ಞೆ ಇದಾಗುದಿಲ್ಲ. ಆದ್ರೆ ಯುಧಿಷ್ಠಿರ ಮಹಾರಾಜ ನೋಡಿ, ಅವರು ಧೃತರಾಷ್ಟ್ರ ಮತ್ತೆ ಗಾಂಧಾರಿಯನ್ನು ಮನೆಯಲ್ಲಿ ಇಟ್ಟಿದ್ದಾರೆ. ಪ್ರಭುಪಾದ ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜನ ನಾವು ಕಲಿಯುವಂಥದ್ದು ತುಂಬಾ ಉಂಟು. ಖಾಲಿ ಮನೆಯಲ್ಲಿ ಇಟ್ಟದಲ್ಲ, ಡೈಲಿ ಅವರ ಯೋಗಕ್ಷೇಮ ಕೇಳ್ತಾ ಇದ್ದಾರಂತೆ. ಧೃತರಾಷ್ಟ್ರ ನೀವು ಹೇಗಿದ್ದೀರಿ, ಗಾಂಧಾರಿ ನೀವು ಹೇಗಿದ್ದೀರಿ, ಈ ರೀತಿ ಕೇಳ್ತಾ ಇದ್ರು. ಮತ್ತೆ ನಾನು ಎಂತಾದ್ರೂ ನಿಮಗೆ ಸೇವ್ ಮಾಡ್ಬೇಕಾ ಅಂತ. ಇದು ಆರ್ಟಿಫಿಷಿಯಲ್ ಅಲ್ಲ. ಆರ್ಟಿಫಿಷಿಯಲ್ ಅಂದ್ರೆ ಹಿಪೋಕ್ರೆಟ್, ಒಳಗೆ ಒಂದು ಹೊರಗೆ ಒಂದು. ಹೆಚ್ಚಿನವ್ರು ನಾವು ಹಿಪೋಕ್ರೆಟ್ ಅಂದ್ರೆ ನಮಗೆ ಒಳಗೆ ಇರುವುದಿಲ್ಲ, ನಾವು ನಾನು ಎಂತಾದ್ರು ಮಾಡ್ಬೇಕಾ ಅಂತ ಮಾಡು ಅಂತ ಹೇಳುವಾಗ ನಮ್ಮ ಮನಸ್ಸಿಲ್ಲದ ಮನಸ್ಸು ಮಾಡ್ತೇವೆ. ಇವರು ಆಗಿಲ್ಲ. ಮತ್ತೆ ಎಂತ ಆಯ್ತು ಅಂದ್ರೆ, ವಿದುರ ಬರ್ತಾನೆ. ವಿದುರ ಎಂತ ಈ ಯುದ್ಧ ಆಗುವಾಗ ವಿದುರ ತೀರ್ಥಯಾತ್ರೆಗೆ ಹೋಗಿರ್ತಾನೆ. ವಿದುರ ಧೃತರಾಷ್ಟ್ರನ ತಮ್ಮ. ವಿದುರ ಇದಕ್ಕಿಂತ ಮುಂಚೆ 2 ಬಾರಿ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ್ದಾನೆ. ಆದ್ರೆ ತಮೋಗುಣದವರಿಗೆ ನೀವು ಎಷ್ಟು ಉಪದೇಶ ಮಾಡಿದ್ರು ಕೂಡ ಬಂಡೆಕಲ್ಲಿಗೆ ನೀರು ಹಾಕಿದಾಗೆ, ಬಂಡೆಕಲ್ಲಿಗೆ ನೀವು ನೀರು ಸುರಿಸಿರಿ ಅಂತ ಅದು ಪ್ರಯೋಜನ ಇಲ್ಲ. ಅದೇ ರೀತಿ ಅವು ಕೇಳಲಿಲ್ಲ. ಆದ್ರೆ ಪ್ರಭುಪಾದ ಹೇಳ್ತಾರೆ, ನಾವು ವಿದುರನ ತರ ಇರ್ಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಒಂದಲ್ಲ ಒಂದು ದಿವಸ ಜಯ ಸಿಗ್ತದೆ. ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ್, ಹರಿನಾಮ ಶ್ರೀಕೃಷ್ಣ ಸಂಕೀರ್ತನ್. ಒಂದಲ್ಲ ಒಂದು ದಿವಸ ನಮಗೆ ವಿಜಯ ಸಿಗ್ತದೆ. ಅದು ನಾವು ಪೇಷನ್ಸ್ ಅಲ್ಲಿ ಕಾಯ್ಬೇಕು. ಇದು ವಿದುರನ ಹತ್ರ ಇತ್ತು. 2 ಬಾರಿ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ, ಅವನು ಟೋಟಲ್ ನೆಗ್ಲೆಕ್ಟ್ ಮಾಡಿದ. ಈಗ ನೋಡುವಾಗ ವಿದುರನಿಗೆ ಆಗ್ತದೆ, ಈಗ ಇವನಿಗೆ ಸರಿಯಾದ ಸಮಯ, ಇವನಿಗೆ ನಾನೀಗ ಉಪದೇಶ ಮಾಡ್ಬೇಕಂತ ಅವನಿಗೆ ಆಗ್ತದೆ. ಆಗ ನೋಡಿ ಹೇಳ್ತಾನೆ, ಏ ಧೃತರಾಷ್ಟ್ರ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಯಾವುದು ಇಲ್ಲವಾ ಅಂತ ಹೇಳ್ತಾನೆ. ನೀನು ಶತ್ರು ಹಾಕಿದ ಊಟವನ್ನು ತಿಂತಾ ಇದೆಯಲ್ಲ, ನೀನು ನಾಯಿಗಿಂತ ಕಡೆ. ಅಂದ್ರೆ ತುಂಬಾ ಕಠೋರವಾದ ಶಬ್ದ ಯೂಸ್ ಮಾಡ್ತಾನೆ. ಕೆಲವೊಮ್ಮೆ ನಾವು ಯೂಸ್ ಮಾಡ್ಬೇಕು ಅಂತ ಶಬ್ದ, ಯಾಕಂದ್ರೆ ಕೆಲವರು ಈ ಬಂಡೆ ಕಲ್ತಾರ, ಎಂತ ಅದು ಕೂಡ ಕರಗುವುದಿಲ್ಲ. ಆದ್ರೆ ಈ ಟೈಮಲ್ಲಿ ಎಂತಾಯ್ತು ಅಂದ್ರೆ, ಧೃತರಾಷ್ಟ್ರ ತುಂಬಾ ಸೀರಿಯಸ್ ಆದ.
ಅಂದರೆ ವಿದುರ ಹೇಳಿದನು ಮನಸ್ಸಿಗೆ ತಗೊಂಡ. ಪ್ರಭುಪಾದ ಹೇಳ್ತಾರೆ ನೋಡಿ, ಇವನ ಪ್ರೀಚಿಂಗ್ ಸಕ್ಸಸ್ ಆಯಿತು ವಿದುರ ಅಂತ. 2 ಸತಿ ಅವ ಪ್ರಚಾರ ಮಾಡಿದ್ದಾನೆ, ಆದರೆ ಬೋಧನೆ ಮಾಡಿದ್ದಾನೆ, ತಗೊಳ್ಳಿಲ್ಲ. ಈಗ ಅದಕ್ಕೆ ಹೇಳುವಂಥದ್ದು, ಪ್ರೀಚರ್ಸ್ ನಾವು ವಿದುರನ್ನು ನೋಡಿ ಕಲಿಬೇಕು, ಡಿಸಪಾಯಿಂಟ್ ಆಗಬಾರ್ದು. ಒಂದಲ್ಲ ಒಂದು ದಿವಸ ನಮಗೆ ಜಯ ಸಿಗ್ತದೆ. ಪರಮ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ. ಹಾಗೆ ಎಂತಾಯ್ತು ಅಂದರೆ ಅವ ಸೀರಿಯಸ್ ತಗೊಳ್ತಾನೆ, ಮನೆ ಬಿಟ್ಟು ಹೋಗ್ತಾನೆ. ಅವನೊಟ್ಟಿಗೆ ಗಾಂಧಾರಿ ಕೂಡ ಹೋಗ್ತಾನೆ. ಯುಧಿಷ್ಠನಿಗೆ ಇದು ಗೊತ್ತಿಲ್ಲ. ಯುಧಿಷ್ಠ ಮಹಾರಾಜಿಗೆ ಯುಧಿಷ್ಠರ ಮಹಾರಾಜ್ ಬರ್ತಾರೆ, ಬಂದು ನೋಡ್ತಾರೆ ಧೃತರಾಷ್ಟ್ರ ಇಲ್ಲ. ಯುಧಿಷ್ಠಿರ ಮಹಾರಾಜಲ್ಲಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓ ಕೃಷ್ಣ, ನನ್ನಿಂದ ದೊಡ್ಡ ತಪ್ಪಾಯಿತು, ನನಗೆ ಧೃತರಾಷ್ಟ್ರ ಮತ್ತೆ ಗಾಂಧಾರಿ ನೋಡ್ಲಿಕ್ಕೆ ಆಗ್ಲಿಲ್ಲ, ನಾನು ನೋಡದಿದ್ದ ಕಾರಣ ಹೋದ್ರು, ಕೃಷ್ಣ ನನ್ನಿಂದ ತಪ್ಪಾಯ್ತು, ಕೃಷ್ಣ ಕೃಷ್ಣ ತಪ್ಪಾಯ್ತು. ನೋಡಿ, ಇದು ಶುದ್ಧ ಭಕ್ತರ ಲಕ್ಷಣ. ಕರೆಕ್ಟ್ ಆಗಿ ಯುಧಿಷ್ಠಿರ ಮಹಾರಾಜ್ ನೋಡಿದ್ದಾರೆ, ಆದ್ರೂ ಕೂಡ ತಪ್ಪು ಅವರು ತಪ್ಪು ಮಾಡಿದಂತ ಅವರು ತಗೊಳ್ಳುವಂಥದ್ದು. ನಾವು ಹಾಗೆಲ್ಲ, ನಾವು ಇನ್ನೊಬ್ಬರು ತಪ್ಪು ಮಾಡಿದ್ರು, ಯಾರು ಮಾಡಿದದು ಅದು ಅವ ಮಾಡಿದ್ರು. ಇದು ನಾವು ಯುಧಿಷ್ಠಿರ ಮಹಾರಾಜರಿಂದ ಕಲಿಬೇಕಾದ ವಿಷಯ. ನೋಡಿ, ನಾವು ಯಾವಾಗಲೂ ಇನ್ನೊಬ್ಬರಲ್ಲಿ ತಪ್ಪು ಹುಡುಕಬಾರ್ದು, ನಮ್ಮಲ್ಲಿ ತಪ್ಪು ಉಂಟದ ನಾವು ನೋಡ್ಬೇಕು. ಯುಧಿಷ್ಠಿರ ಮಹಾರಾಜ ತಪ್ಪಿರಲಿಲ್ಲ, ಕರೆಕ್ಟ್ ಆಗಿ ನೋಡ್ತಾ ಇದ್ರು. ವಿದುರ ಹೇಳಿದಕ್ಕೆ ಅವ್ರು ಓದೋದು ಅಷ್ಟೇ. ಆದ್ರೂ ಕೂಡ ಈ ರೀತಿ ಹೇಳಿದ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ನಾವು ಯುಧಿಷ್ಠಿರ ಮಹಾರಾಜನ್ನು ನೋಡಿ ಇವತ್ತೆಂತ ನಾವು ಪ್ರೇ ಮಾಡ್ಬೇಕು. ಯುಧಿಷ್ಠಿರ ಮಹಾರಾಜ್ ನಿಮ್ಮಲ್ಲಿ ಇದ್ದ ಒಳ್ಳೆ ಗುಣಗಳು ನನಗೆ ಕೊಡಿ ಅಂತ ನಾವು ಪ್ರೇ ಮಾಡ್ಬೇಕಂತ. ಅವರ ಪಾದದಲ್ಲಿ ನಾವು ಪಾದದ ಕೆಳಗೆ ನಾವು ಒಂದು ಇಡಿಸುಡಿ ಹಿಡ್ಕೊಂಡು ನಾವು ಅಲ್ಲಿ ಕ್ಲೀನ್ ಮಾಡ್ಬೇಕಂತ ಪ್ರಭುಪಾದ ಹೇಳ್ತಾರೆ. ಆ ರೀತಿ ಮಾಡಿದ್ರೆ ಮತ್ತೆ ನಮ್ಗೆ ಭಕ್ತಿ ಸಿಗ್ಬೋದು. ಮನಸ್ಸಿನ ಪ್ರಸಾದ, ಸರಳತೆ, ಮೌನ, ಆತ್ಮ ಸಮಯ ಮತ್ತು ಅಸ್ತಿತ್ವ ಶುದ್ಧಿ, ಇವು ಮನಸ್ಸಿನ ತಪಸ್ಸು. ನೋಡಿ, ಇದು ಶುಕಮುನಿ ಬಟ್ಟೆ ಹಾಕ್ತಿರಲಿಲ್ಲ, ಅವ್ರು ಮುಕ್ತಾತ್ಮ. ಮತ್ತೆ ಇದು ವೇದವ್ಯಾಸರ ಅವರ ತಂದೆ. ಎಂತ ಇದೆ ಅಂದ್ರೆ, ಶುಕಮುನಿ ಪಾಸ್ ಆಗುವಾಗ ಅಲ್ಲಿ ಹೆಂಗಸರೆಲ್ಲ ಸ್ನಾನ ಮಾಡ್ತಿದ್ರು, ಅವ್ರು ಬಟ್ಟೆ ಹಾಕ್ಲಿಲ್ಲ. ಅದೇ ಅವರ ತಂದೆ ವೇದವ್ಯಾಸರು ಹೋಗುವಾಗ ಅವರು ಬಟ್ಟೆ ಹಾಕಿದ್ರು. ವೇದವ್ಯಾಸರವರ ತಂದೆ ಇಲ್ಲದ್ರೆ ಅವರ ಅಜ್ಜನ ಪ್ರಾಯದವರು. ಆದರೆ ಶುಕಮುನಿ 16 ವರ್ಷದ ಬಾಲಕ. ಅವರು ಹಾಕುವಾಗ ಬಟ್ಟೆ ಹಾಕಿದ್ರು, ಇವರು ಹಾಕುವಾಗ ಬಟ್ಟೆ ಹಾಕಲಿಲ್ಲ. ಅದು ಯಾಕೆ ಅಂದರೆ ನೋಡಿ, ಈಗ ಕೆಲವರು ಹೇಳುವಂಥದ್ದು, ಹಾಗಾದ್ರೆ ಶುಕಮುನಿ ಮುಕ್ತಾತ್ಮ, ಇವರು ವೇದವ್ಯಾಸರ ಮುಕ್ತಾತ್ಮರಲ್ಲ. ಅಲ್ಲಪ್ಪ, ಸಾರಿ, ವೇದವ್ಯಾಸರು ಕೂಡ ಮುಕ್ತಾತ್ಮರೇ, ಶುಕಮುನಿ ಕೂಡ ಮುಕ್ತಾತ್ಮ. ಆದರೆ ಯಾಕೆ ಹೀಗೆ ಹಾಕಿದ್ರು ಅಂದರೆ, ಆ ಹೆಂಗಸರು ಹೇಳ್ತಾರೆ, ಶುಕಮುನಿ ಹತ್ರ ಅವರ ಕಣ್ಣಲ್ಲಿ ಗಂಡು ಎನ್ನುವಂಥ ಭೇದ ಇರಲಿಲ್ಲ ಅಂತೆ. ಯಾಕೆಂದ್ರೆ ಅವರು ಮುಕ್ತಾತ್ಮ ಸನ್ಯಾಸಿ. ಆದರೆ ವೇದವ್ಯಾಸರ ಹತ್ರ ಆ ಭೇದವಿತ್ತು. ಪ್ರಭುಪಾದ ಹೇಳ್ತಾರೆ, ಇವರು ಕೂಡ ಮುಕ್ತಾತ್ಮ, ಯಾಕೆ ಅವರ ಹತ್ರ ಭೇದವಿತ್ತು? ಯಾಕೆಂದ್ರೆ ಅವರು ಗೃಹಸ್ಥ ಆದರಿಂದ ಅವರಲ್ಲಿ ಭೇದವಿತ್ತು. ಗೃಹಸ್ಥ ಆದ್ಮೇಲೆ ಅವನಿಗೆ ಗಂಡು ಹೆಣ್ಣು ಅಂತ ಭೇದ ಇರ್ಬೇಕಂತ, ಇಲ್ಲದವ ಗೃಹಸ್ಥ ಅಲ್ಲ. ಸನ್ಯಾಸಿಗೆ ಭೇದ ಇರುವುದಿಲ್ಲ. ಹಾಗಾಗಿ ಆ ಗೃಹಸ್ಥನ ಅವರು ಪೊಸಿಷನ್ ಇದ್ದ ಕಾರಣ ಅವರಿಗೆ ಅವ್ರು ನೋಡುವಾಗ ಅವರಿಗೆ ಡಿಸ್ಕ್ರಿಮಿನೇಷನ್ ಇತ್ತು. ಹಾಗಾಗಿ ಅವರು ಬಟ್ಟೆ ಹಾಕಿದ್ರು. ಸತ್ಕಾರ ಮಾನ ಪೂಜಾರ್ಥಂ ತಪೋದಂಬೇನ ಚೈವಯತ್ ಕ್ರಿಯತೆ ತತ್ ಇಹ ಪ್ರೋಕ್ತಂ ರಾಜಸಂ ಚಲಂ ಅಧ್ರುವಂ. ದಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕೆ ಮಾಡುವ ತಪಸ್ಸು ರಾಜಸ್ ಎಂದು ಹೇಳ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಅಂದ್ರೆ ನಾವು ದಂಬಕ್ಕಾಗಿ ಮತ್ತು ಗೌರವ ಪೂಜೆ ಪಡೆಯುವುದಕ್ಕೆ ಮಾಡುವ ತಪಸ್ಸು ರಾಜಸ್ ತಪಸ್ಸು. ಮೂರ್ಖತನ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ್ ತಪಸ್ಸು ಎಂದು ಹೇಳಲಾಗುತ್ತದೆ. ಅಂದ್ರೆ ನೋಡಿ, ಈ ತಮಗುಣ ತಪಸ್ಸು ನಮ್ಮ ಆತ್ಮವನ್ನು ಕೂಡ ನಾವು ಚಿತ್ರಹಿಂಸೆ ಕೊಡುವಂಥದ್ದು, ನಮಗೆ ಕೂಡ ಚಿತ್ರಹಿಂಸೆ. ಶಾಸ್ತ್ರದಲ್ಲಿ ಇಲ್ಲ ಇದು. ಪ್ರತಿಫಲದ ನಿರೀಕ್ಷೆಯಲ್ಲಿ ಯೋಗಿನಾಥನ ಸರಿಯಾದ ಕಾಲ ಮತ್ತು ದೇಶದ ಕರ್ತವ್ಯವನ್ನು ಮಾಡುವುದು ತಾನು ಸಾತ್ವಿಕ ದಾನ. ನೋಡಿ, ಅದಕ್ಕೆ ನಾನು ಹೇಳುವಂಥದ್ದು, ಈ ದೇವಸ್ಥಾನ, ನಾವೀಗ ದೇವಸ್ಥಾನ ಎಂತ ಅಂದರೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ವೆರಿ ಸೂನ್. ಅಂದರೆ ಈಗ ಡಾಕ್ಯುಮೆಂಟೇಶನ್. ಅದಕ್ಕೆ ನಾನು ನೋಡಿ, ಈ 2 ದಿವಸ ನಾನು 2 ಅಧ್ಯಾಯ ಯಾಕೆ ಮಾಡಿದೆ ಅಂದರೆ, ನಮಗೆ ಒಬ್ಬರು ಮಿನಿಸ್ಟರ್ ಕರೆದಿದ್ದಾರೆ, ನಮ್ಮ ಪ್ರೆಸಿಡೆಂಟ್ ಮೊನ್ನೆ ನಾವು ಶನಿವಾರ ಭೇಟಿ ಆದೆವು. ಆಗ ಅವರು 18ಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. 18ಕ್ಕೆ ನಾವು ಹೋಗ್ತಾ ಇದ್ವಿ ಬ್ಯಾಂಗ್ಳೂರಿಗೆ. ಹಾಗೆ ಅಲ್ಲಿ ನಮ್ದು ಇಮಿಡಿಯೇಟ್ ಅದು ಕೆಲಸ ಆದರೆ ಮತ್ತೆ ವೆರಿ ಸೂನ್ ಏಪ್ರಿಲಲ್ಲಿ ನಮಗೆ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಹಾಗಾಗಿ ಅದಕ್ಕೋಸ್ಕರ ನಾನು ಹೋಗುವಂಥದ್ದು. ಹಾಗೆ ನಾನು ಫಾಸ್ಟ್ 2 ಅಧ್ಯಾಯ, ಆ್ಯಕ್ಚುಲಿ ಇದು ಸಣ್ಣ ಅಧ್ಯಾಯ, ಇದನ್ನು ಮಾಡ್ಬೋದು. ನಾಳೆ ದೊಡ್ಡ ಅಧ್ಯಾಯ, ಅದನ್ನು ಒಂದು ದಿವಸದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಅದಕ್ಕೆ ಟೈಮ್ ಬೇಕು. ಹಾಗಾಗಿ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ನೋಡಿ, ಈ ದೇವಸ್ಥಾನ ರಿಲೇಟೆಡ್ ನೀವು ಎಲ್ಲರೂ ಮುಂದೆ ಬಂದು ಇದಕ್ಕೆ ಸಹಾಯ ಮಾಡಿ. ಯಾಕೆಂದರೆ ಇದು ದಾನದಲ್ಲಿ ಶ್ರೇಷ್ಠ ದಾನ ನಾವು ದೇವಸ್ಥಾನ ರಿಲೇಟೆಡ್ ಕೊಡುವಂಥದ್ದು ಶ್ರೇಷ್ಠ ದಾನ, ಕೃಷ್ಣನ ರಿಲೇಟೆಡ್ ಕೊಡುವಂಥದ್ದು. ಕೃಷ್ಣ ತುಂಬ ಪ್ಲೀಸ್ ಆಗ್ತಾನೆ. ಪ್ಲೀಸ್ ಅಂದರೆ
ಶಾಸ್ತ್ರದಲ್ಲಿ ಉಂಟು, ನಾನು ಈ ಭಾಗವತದಲ್ಲಿ ಓದಿದ್ದೇನೆ. ಯಾರಾದರೂ ಈಗ ಸಪೋಸ್ 1 ರೂಪಾಯಿ ಕೊಟ್ಟರು ಕೃಷ್ಣನಿಗೆ, ಅವನಿಗೆ ಕೃಷ್ಣ 1000 ಪಟ್ಟು ಜಾಸ್ತಿ ಕೊಡ್ತಾನಂತೆ. ಇದು ಶಾಸ್ತ್ರದಲ್ಲಿ ಉಂಟು. ನಾವೇನು ಕಳೆಯುವುದಲ್ಲ, ಕೃಷ್ಣ ಬೇರೆ ರೀತಿಯಲ್ಲಿ. ಹೇಗೆಂದ್ರೆ ಈಗ ನಾವು ಯೋಚನೆ ಮಾಡ್ತೇವೆ ಕೃಷ್ಣ ಕೊಡ್ಬೇಕಂತ, ಅದೇ ರೀತಿ ಕೃಷ್ಣ ಕೂಡ ಯೋಚನೆ ಮಾಡ್ತಾನಂತೆ, ಇವನಿಗೆ ಕೊಡ್ಬೇಕು. ಹಾಗಾಗಿ ನಾವು ದಾನ ಮಾಡಿದ್ರಿಂದ ಕೃಷ್ಣನಿಗೆ ರಿಲೇಟೆಡ್ ಟೆಂಪಲ್ಗೆ ನಾವು ಏನು ಕಳೆದುಕೊಳ್ಳುವುದಿಲ್ಲ, ನಾವು ಜಾಸ್ತಿ ಗಳಿಸುವಂಥದ್ದು. ಆದರೆ ಜನರಿಗೆ ಇದು ಗೊತ್ತಿಲ್ಲ. ಸಾರಿ. ಆದರೆ ಪ್ರತ್ಯುಪಕಾರ ಬಯಕೆಯಿಂದ ಅಥವಾ ಕರ್ಮಫಲಾಭಿಷೇಕದ ಅಥವಾ ಇಷ್ಟವಿಲ್ಲದ ನೀನು ದಾನವನ್ನು ರಾಜಸ ಅಂತ ಹೇಳ್ತಾರೆ. ನೋಡಿ, ಇಷ್ಟವಿಲ್ಲದ ಕೊಡಬೇಡಿ, ಇಷ್ಟವಿಲ್ಲದ ಕೊಟ್ಟ ದಾನಕ್ಕೆ ರಾಜಸ್ಥಾನ ಅಂತ ಹೇಳ್ತಾರೆ. ಅಶುಚಿಯಾದ ಸ್ಥಳದಲ್ಲಿ ಅಶುಚಿಯಾದ ಕಾಲದಲ್ಲಿ ಅಪಾತ್ರನೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದ ಗೌರವವಿಲ್ಲದ ಕೊಟ್ಟ ದಾನವನ್ನು ತಾಮಸ ದಾನ ಎಂದು ಕರೆಯುತ್ತಾರೆ. ನೋಡಿ, ಹೆಲ್ಪ್, ಐ ನೀಡ್ ಮನಿ ಫಾರ್ ವೀಡ್, ಇದು ತಾಮಸಿಕ ದಾನ. ಅಂದರೆ ಗಾಂಜಾ ಇಳುವರಿ ಕುಡಿಯುವವರಿಗೆಲ್ಲ ನಾವು ಕೊಡ್ತೇವೆ, ಅದು ಕೊಡಬಾರ್ದು. ದೇವಸ್ಥಾನಕ್ಕೆ ಕೊಡಿ, ಕೃಷ್ಣ ರಿಲೇಟೆಡ್ ದೇವಸ್ಥಾನಕ್ಕೆ ಕೊಡಿ, ಅದು ಸರಿಯಾದ ದಾನ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಿಪೂರ್ಣ ಸತ್ಯವನ್ನು ನಿರ್ಧರಿಸಲು ಬಳಸಲಾಯಿತು. ವೇದ ಸೂತ್ರಗಳಿಗೆ ಹೇಳುವಾಗ ಮತ್ತು ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಾರೆ. ಅಂದ್ರೆ ಓಂ, ಹರಿ ಓಂ ತತ್ಸತ್ ಅಂದ್ರೆ ಎಲ್ಲವೂ ಕೃಷ್ಣನಿಗೋಸ್ಕರ ಮಾಡುವಂಥದ್ದು. ಆದ್ದರಿಂದ ಧರ್ಮಗ್ರಂಥ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ಸುಗಳ ಆಚರಣೆ ಕೈಗೊಳ್ಳುವ ಆಧ್ಯಾತ್ಮವಾದರು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ಓಂ ಇದು ಏತದ್ ಬ್ರಾಹ್ಮಣೆ ನಿರೀಶನಾಮ ಋಗ್ವೇದ. ಓಂ ಎಂದರೆ ವಿಷ್ಣು. ನೋಡಿ, ಓಂ ಅಂದ್ರೆ ವಿಷ್ಣು. ಓಂ ಅನ್ನು ವೇದ ಮಂತ್ರಗಳ ಶುರುವಿಗೆ ಸೇರಿಸಲಾಗುತ್ತದೆ. ಇದು ಮಂಟಗಳ ಪರಮೋಚ್ಚ ಗುರಿಯನ್ನು ಸೂಚಿಸುತ್ತದೆ. ಮನುಷ್ಯನು ಯಾವಾಗಲೂ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಯ ಯಜ್ಞ, ತಪಸ್ಸು, ದಾನಗಳು ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷ ಪಡೆಯುವುದು. ತತ್ ತತ್ವಮಸಿ ಛಂದೋಗ್ಯ ಉಪನಿಷತ್. ತತ್ ಮುಕ್ತಿಯನ್ನು ನಡೆಸುವ ನಿಷ್ಕಾಮ ಕರ್ಮದ ಪ್ರತೀಕ ಆಗಿದೆ. ಈ ಕರ್ಮದ ಲೌಕಿಕ ಲಾಭಗಳನ್ನು ಬಯಸದೆ ಸಾಧಕನಿಂದ ಮಾಡಲ್ಪಡುತ್ತದೆ. ಅಂದ್ರೆ ತತ್ತ ಅಂದ್ರೆ ನಿಷ್ಕಾಮ ಕರ್ಮಯೋಗ. ಯಾವುದೇ ನಮ್ದು ಎಂತ ಹೇಳುದು, ಅಲ್ಲಿ ಕೃಷ್ಣನಿಗೆ ಕೊಡುವಾಗ ನಮ್ದು ಯಾವುದೇ ಎಂತ ಹೇಳೋದು, ಎಸ್ ನಾನು ಕೊಡ್ತೇನೆ, ನನಗೆ ಹೀಗೆ ಸಿಗಬೇಕು ಇರಬಾರ್ದು. ಕೃಷ್ಣ ಕೊಡ್ತಾನೆ, ಮಾತ್ರ ಕೊಡ್ತಾನೆ ಅಂತ ಡೆಫಿನೆಟ್, ನೀವು ಟೆನ್ಷನ್ ಮಾಡಬೇಡಿ. ಆದರೆ ಕೊಡುವಾಗ, ಕೃಷ್ಣನಿಗೆ ಕೊಡುವಾಗ, ನಾನು ಕೃಷ್ಣನಿಗೆ ದೇವಸ್ಥಾನ ಕೊಟ್ಟಿದ್ದೇನೆ, ಇವರ ಕನ್ಸ್ಟ್ರಕ್ಷನ್ಗೆ, ನನಗೆ ಕೃಷ್ಣ ಇನ್ನು ಕೊಡಬೇಕು, ಆ ರೀತಿ ನಾವು ಪ್ಲಾನ್ ಮಾಡಬಾರ್ದು. ಕೃಷ್ಣ ಕೊಡ್ತಾನೆ ಮಾತ್ರ 100%. ಯಾಕೆ ಶಾಸ್ತ್ರದಲ್ಲಿ ಉಂಟು, ಕೃಷ್ಣ ಹೇಳೋದು ಎಂತ ಸುಳ್ಳಲ್ಲ. ತತ್ ಅಂದರೆ ನಾವು ಈ ನಿಷ್ಕಾಮ ಕರ್ಮಯೋಗ ಕೃಷ್ಣನಿಗೆ ಕೊಡುವಂಥದ್ದು. ಅರ್ಜುನನೇ ಭಕ್ತಿ ಸೇವೆಯ ಗುರಿಯ ಪರಿಪೂರ್ಣ ಸತ್ಯ, ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಸತ್ ಅಂದರೆ ಸತ್ಯ. ಇಂಥ ಯಜ್ಞ ಮಾಡುವಾತನು ಮತ್ತು ಪರಮ ಪುರುಷನ ಸುಪ್ರೀತಿಗಳ ದಿವ್ಯ ಸ್ವಭಾವ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳು ಸತ್ ಎಂದು ಕರೆಯುತ್ತಾರೆ. ಅಂದ್ರೆ ಯಾವುದೆಲ್ಲ ನಾವು ಕೃಷ್ಣ ರಿಲೇಟೆಡ್ ಕೊಡ್ತೇವೆ ಅದೆಲ್ಲ ಸತ್. ಈಗ ನೀವು ದಾನ ಮಾಡಿದ ಕೃಷ್ಣನಿಗೆ ಅದು ಸತ್, ಎಸ್, ಸತ್ ಎಂದು ಕರೆಯುತ್ತಾರೆ. ನೋಡಿ, ದಾನಗಳನ್ನು ಸತ್ಯ ಎಂದು ಕರೆಯುತ್ತಾರೆ. ಕೃಷ್ಣನಿಗೆ ದಾನ ಮಾಡಿದರೆ ಅದು ಸತ್ಯ. ಸದ್ ಏವ ಸೌಮ್ಯ ಛಂದೋಗ್ಯ ಉಪನಿಷತ್. ಸತ್ ಪೂರ್ಣ ಆಧ್ಯಾತ್ಮಿಕ ಅರಿವಾಗಿ ನಡೆಸುವ ಪರಮಾತ್ಮನ ಸೇವೆಯ ಪ್ರತೀಕ. ಈ ಕಾರಣದಲ್ಲಿ ಕರ್ಮಿಯು ನಿತ್ಯನಾಗುತ್ತಾನೆ. ನೋಡಿ, ನೀವು ದೇವರಿಗೆ ಕೊಡ್ತಾ ಇದ್ರೆ ನೀವು ಮತ್ತೆ ನಿತ್ಯರಾಗ್ತದೆ. ಈ ಕರ್ಮವು ನಿತ್ಯತೆಯನ್ನು ಸೂಚಿಸುತ್ತದೆ ಹಾಗೂ ಇದರ ಫಲವು ನಿತ್ಯತೆಯನ್ನು ಸೂಚಿಸುತ್ತದೆ. ನಿತ್ಯತೆ ಅಂದ್ರೆ ಇಟರ್ನಲ್. ಮತ್ತೆ ನಿಮಗೆ ಕೃಷ್ಣ ಇಟರ್ನಲ್ ಆಗಿ ಸನಾತನ ನಿಮಗೆ ವ್ಯವಸ್ಥೆ ಮಾಡ್ತಾನೆ. ನೀವು ಕೊಟ್ಟದ್ದು ನಿಮಗೆ ರಿಟರ್ನ್ ಖಂಡಿತ ಕೃಷ್ಣ ವ್ಯವಸ್ಥೆ ಮಾಡ್ತಾನೆ, ಕೊಡ್ತಾನೆ. ಅರ್ಜುನನೇ ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ, ಅದನ್ನು ಅಸತ್ ಎಂದು ಕರೆಯುತ್ತಾರೆ. ಶ್ರದ್ಧೆ ಇಲ್ಲದೆ ನಾವು ಕೊಟ್ರೆ ಅದಕ್ಕೆ ಅಸತ್, ಶ್ರದ್ಧೆ ಇಟ್ಟು ಕೊಟ್ರೆ ಅದಕ್ಕೆ ಸತ್. ಇಷ್ಟೇ ಡಿಫ್ರೆನ್ಸ್. ಹಾಗಾಗಿ ನಾವು ಸತ್ ಮಾಡಬೇಕು, ಶ್ರದ್ಧೆ ಇಟ್ಟು ಭಗವಂತನಿಗೆ ಕೊಡಬೇಕು, ದಾನ ಮಾಡಬೇಕು, ಇದು ಸತ್. ಅಧ್ಯಾಯ ಸಾರಾಂಶ. ಅನಧಿಕೃತ ಆರಾಧನೆ ಬಗ್ಗೆ ಅರ್ಜುನ ವಿಚಾರಣೆ. ಶಾಸ್ತ್ರ ವಿಧಿ ಉತ್ಸೃಜ್ಯ. ಭಗವಾನ್ ಕೃಷ್ಣನ ಉತ್ತರ 3 ವಿಧ ಒಬ್ಬರ ನಂಬಿಕೆ ಮತ್ತು ಆರಾಧನೆ ನಿರ್ಧರಿಸಿದೆ. 3 ವಿಧ ಭವತಿ ಶ್ರದ್ಧಾ. 3 ವಿಧ ಆಹಾರಗಳು: ಆಯು, ಸತ್ವ, ಬಲಾರೋಗ್ಯ. ಯಜ್ಞ 3 ವಿಧಾನ: ಅಫಲಾಂಕಾಕ್ಷೇಪಿ ಯಜ್ಞೋ. 3 ರೀತಿಯ ತಪಸ್ಸು: ಪೂಜಾನಂ, ಶೌಚಂ, ಆರ್ಜವಂ. 3 ವಿಧಾನ ತಪಸ್ಸು: ವಿದ್ಯೆ, ಕ್ರಿಯತೆ, ತಪ. 3 ವಿಧಾನಗಳ ದಾನ: ದೇಶ, ಕಾಲೇಚ, ಪಾತ್ರೇಚ. ಓಂ ತತ್ ಸತ್. ಯಜ್ಞ, ದಾನ, ತಪಸ್ಸನ್ನು ಪರಮ ಪುರುಷನಿಗೆ ಅರ್ಪಿಸಬೇಕು. ನೋಡಿ, ದಾನವನ್ನು ಕೃಷ್ಣನಿಗೆ ಕೊಡಬೇಕು. ಸತ್ ಅಂದ್ರೆ ಯಜ್ಞ, ದಾನ, ತಪಸ್ಸನ್ನು ಪರಮ ಪುರುಷನಿಗೆ ಅರ್ಪಿಸಬೇಕು. ಓಂ ತತ್ ಸತ್ ಇದಿ ನಿರ್ದೇಶೋ. ಎಸ್, ಯಾವ್ದು ಪ್ರಶ್ನೆದಲ್ಲಿ ಕೇಳಬಹುದು, ದಯವಿಟ್ಟು.
ಎಸ್ ಅರುಣ ಅವರೇ ಹೇಳಿ ಸರ್. ಹರೇ ಕೃಷ್ಣ. ಎಸ್ ಚಾಟಲ್ಲಿ ಕೂಡ ಆಗ್ಬೋದು ದಯವಿಟ್ಟು. ಎಸ್ ಸವಿತಾ ನಾಗೇಂದ್ರ, ಹರೇ ಕೃಷ್ಣ. ಸವಿತಾ ನಾಗೇಂದ್ರ ಹೇಳಿ ಮಾತಾಜಿ, ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹಾ ಹೇಳಿ ಮಾತಾಜಿ. ಈಗ ನಾವು ಮಾಡಿದ ಅಡಿಗೆನ ದೇವರಿಗೆ ಕೃಷ್ಣನ್ಗೆ ಸಮರ್ಪಣೆ ಮಾಡ್ಬೇಕಂತ ಹೇಳಿದ್ರಲ್ಲ, ಆದ್ರೆ ಕೆಲವೊಂದ್ಸಾರಿ ನಾವು ಈರುಳ್ಳಿ ಎಲ್ಲ ಹಾಕ್ತೀವಿ ಅಡಿಗೆಗೆ, ಅದನ್ನ ಹೇಗೆ ಕೊಡೋದು ನಾವು? ನೋಡಿ, ಈರುಳ್ಳಿ ಹಾಕಬೇಡಿ ದಯವಿಟ್ಟು. ಹಾ ಈರುಳ್ಳಿ ಹಾಕದೆ ಮಾಡಿ. ಓಕೆ ಓಕೆ. ಯಾವುದ್ರಲ್ಲಿ ಈರುಳ್ಳಿ ಇಲ್ಲ ಅದನ್ನ ಸಮರ್ಪಣೆ ಮಾಡ್ಬೋದಲ್ಲ? ಈಗ ಅಡಿಗೆ ರೈಸ್ ಮಾಡ್ಬೋದು. ನೋಡಿ ಹೇಗಂದ್ರೆ ಹಾಗೆ ಅಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಡಿ, ಹಾಕದೆ. ಯಾಕಂದ್ರೆ ಬೆಳ್ಳುಳ್ಳಿ ಹಾಕೋದೇ ಇಲ್ಲ ಪ್ರಭುಜಿ, ಆದ್ರೆ ಈರುಳ್ಳಿ ಒಂದು ಹಾಕ್ತೀವಿ. ಅಲ್ಲ ನೋಡಿ, ನಾನು ಹೇಳುದು ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ತಾಮಸಿಕ. ಅಂದ್ರೆ ತಾಮಸಿಕ ಫುಡ್ ನಿಮ್ಮನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮೇಲೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ತಿಳಿದಾ? ನಿಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಮೇಲೆ ಹೋಗ್ಬೇಕಿದ್ರೆ ತಾಮಸಿಕ ಫುಡ್ ನಾವು ಬಿಡ್ಬೇಕು. ತಿಳಿದಾ? ಹಾಗೆ ಅದನ್ನು ಹಾಕದೆ ಮಾಡಿ ದಯವಿಟ್ಟು. ಯಾಕಂದ್ರೆ ಅದು ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಮೇಲೆ ಹೋಗ್ಬೇಕಲ್ಲ, ಮುಂದೆ ಹೋಗ್ಬೇಕಿದ್ರೆ ಅದು ಬಿಡುವುದಿಲ್ಲ. ಲಂಚ್ ಈಸ್ ಕ್ಯಾರಿಡ್ ಫ್ರಮ್ ಹೋಮ್ ಆ್ಯಂಡ್ ಈಟನ್ ನಿಯರ್ಲಿ ಆಫ್ಟರ್ 4 hours. ಇಸ್ ಇಟ್ ಗುಡ್? ನೋಡಿ, ಈಗ ಕೃಷ್ಣ ಪ್ರಸಾದ, ಈಗ ಜಗನ್ನಾಥಪುರಲ್ಲಿ ಕೃಷ್ಣ ಪ್ರಸಾದ ಸಿಗ್ತದೆ. ಕೃಷ್ಣ ಪ್ರಸಾದವನ್ನು ನೀವು 4 ಗಂಟೆ ಬಿಟ್ಟು 8 ಗಂಟೆ ಬಿಟ್ಟು ತಿನ್ಬೋದು ಅಲ್ಲಿ, ಯಾಕಂದ್ರೆ ಕೃಷ್ಣನ ಇದುಂಟು. ಆದರೆ ಉಳಿದದ್ದು ನಾವು ಈ ಕೃಷ್ಣ ಪ್ರಸಾದ ಮಾಡೋದು ಅದರಲ್ಲಿ ಆ 3 ಗಂಟೆಗಿಂತ ಜಾಸ್ತಿ ಅಂದರೆ ಅದು ತಾಮಸಿಕ. ಅದಕ್ಕೆ ನಾವು ಹೇಳುವಂಥದ್ದು, ನೀವು ಕೃಷ್ಣನಿಗೆ ಪ್ರಸಾದ ಕೊಟ್ಟು ತಿನ್ನಿ ಅಂತ. ಎಸ್ ಮಾತಾಜಿ ವಿಡಿಯೋ ಅದು ಕೃಷ್ಣ ಅದನ್ನು ನಾನು ಇದರಲ್ಲಿ ಹಾಕಲಿಲ್ಲ ಮಾತಾಜಿ, ಅದನ್ನು ಹಾಕಬೇಕು. ಎಸ್ ನನಗೆ ಒಂದು 11 ಗಂಟೆಗೆ ಮೆಸೇಜ್ ಮಾಡಿ, ನಾನು ಇದರಲ್ಲಿ ಹಾಕ್ತೇನೆ, ಹಾಕಿ ಮತ್ತೆ ನಾಳೆ ತೋರಿಸ್ತೇನೆ. ಗ್ರೂಪ್ ಅಲ್ಲಿ ಒಂದು ವಿಡಿಯೋ ಹಾಕಿದೀವಿ ನಾವು, ಅದೇನಾ? ಎಲ್ಲಿ ಹಾಕಿದಿರಿ? ಗ್ರೂಪ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ 1 2 3 4 ಹಾಕಿದಿರಾ? ಹಾಕಿದೀರಿ. ಓಕೆ, ಅದೇನಾ? ಅದು ನೋಡ್ಬೇಕು ಮಾತಾಜಿ, ನಾನು ನೋಡ್ತೇನೆ. ಆಯ್ತು ಪ್ರಭು. Is there any specific place where Bhagavad Gita book to be kept in home, like in front of God? ನೋಡಿ, ಅದನ್ನು ಯಾಕೆಂದರೆ ಭಗವದ್ಗೀತೆಯನ್ನು ಎಲ್ಲಿ ಬೇಕಿದ್ರೆ ಇಡ್ಬೋದು, ಆದರೆ ಎಂತ ಅಂದರೆ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಇಡಿ. ಒಟ್ಟು ಜಾಗದಲ್ಲಿ ಇಡಬೇಡಿ. ಅಂದರೆ ಒಟ್ಟು ಜಾಗದ ನೆಲದಲ್ಲಿ ಹೀಗೆ ಇಡುವುದಲ್ಲ, ಇಡುವಾಗ ಒಂದು ಮನೆ ಮೇಲೆ ಇದರ ಎಂತಾದರೂ ಈ ಟೇಬಲ್ ಮೇಲೆ ಎಲ್ಲಿ ಬೇಕಾದರೂ ಇಡ್ಬೋದು. ಹರೇ ಕೃಷ್ಣ. ರಿಗಾರ್ಡಿಂಗ್ ಶುಚಿತ್ವ, ಸತ್ಯ, ದಯೆ ಆ್ಯಂಡ್ ಇಂಟಾಕ್ಸಿಕ್. ಇಂಟಾಕ್ಸಿಕ್ ಮೀನ್ಸ್ only liquor or cigarette. Yes, ಇಂಟಾಕ್ಸಿಕೇಶನ್ ಅಂದರೆ ಈ ಟೀ ಕಾಫಿ ಕೂಡ ಇಂಟಾಕ್ಸಿಕೇಶನ್ ಬರ್ತದೆ, ಯಾಕಂದರೆ ಅದು ಎಡಿಕ್ಷನ್ ಯಾವುದು ಕೂಡ. ಈಗ ನೋಡಿ, ಈ ಧಾರಾವಾಹಿ ನೋಡೋದು ಇದು ಕೂಡ ಎಡಿಕ್ಷನ್. ನಮಗೆ ಅದು ನೋಡೋದಿದ್ರೆ ನಮಗೆ ಎಂತ ಇದಾಗ್ತದೆ. ಕೆಲವು ಫಿಲ್ಮ್ ನೋಡುವಂಥದ್ದು, ಕೆಲವರು ಮಕ್ಕಳು ಇದು ಎಂತಂದರೆ ನಮ್ಮ ಕಾರ್ಟೂನ್, ಅದು ಕೂಡ ಇಂಟಾಕ್ಸಿಕೇಶನ್. ಅಂದರೆ ಅದು ಎಡಿಕ್ಷನ್ ಥರ, ಅದು ನೋಡದಿದ್ರೆ ಅವ್ರಿಗೆ ಆಗೋದಿಲ್ಲ. ಈಗ ಟೀ ಕಾಫಿ ಕುಡಿಯುವವರು, ಆ್ಯಕ್ಚುಲಿ ನಮ್ಮ ಭಾರತದಲ್ಲಿ ಬ್ರಿಟಿಷರು ಬರೋ ಮುಂಚೆ ಟೀ ಕಾಫಿ ಇರಲಿಲ್ಲ, ಎಲ್ಲರೂ ಹಾಲು ಕುಡಿತಾ ಇದ್ರು. ಮತ್ತು ಟೀ ಕಾಫಿ ತಂದದ್ದು ನಮ್ಮ ಬ್ರಿಟಿಷರು. ಎಂತಾಯ್ತು ಅಂದರೆ, ಇನಿಷಿಯಲ್ ಆಗಿ ಈಗ ನೋಡಿ, ಬೇರೆ ಯಾವ ಕಂಟ್ರಿಯಲ್ಲಿ ಕೂಡ ಟೀ ಕಾಫಿಗೆ ಹಾಲು ಹಾಕುವುದಿಲ್ಲ, ಭಾರತದಲ್ಲಿ ಮಾತ್ರ. ಹಾಗಾಗಿ ಈ ಬ್ರಿಟಿಷರು ನೋಡಿದರು, ಇವರು ಹಾಲು ಕುಡಿತಾ ಇದ್ದಾರೆ, ಹಾಗಾಗಿ ಇದಕ್ಕೆ ಹಾಲಿಗೆ ಡೈಲ್ಯೂಟ್ ಆಗಿ ಮಾಡಿಕೊಡುವ. ಮತ್ತು ಅದನ್ನು ಡೈಲ್ಯೂಟ್ ಮಾಡಿಕೊಟ್ಟದ್ದು ಇನಿಷಿಯಲ್ ಆಗಿ ಸ್ವಲ್ಪ ಜನ ಸ್ವೀಕರಿಸಿದರು. ಮತ್ತು ಈಗ ಎಂತಾಗಿದೆ ಅಂದರೆ, ನಾವು ಟೋಟಲ್ ಎಡಿಕ್ಷನ್ ಆಗಿದ್ದೇವೆ ಅದಕ್ಕೆ. ಇದು ಕೂಡ ಒಂದು ಟೈಪ್ ಎಡಿಕ್ಷನ್. And in order to go high in Krishna Prajne, do we have to leave family completely? No, ಇದು ಟೋಟಲಿ ರಾಂಗ್. ಲೀವ್ ಫ್ಯಾಮಿಲಿ ಇಲ್ಲ. ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಸ್ಥಾನೇ ಸ್ಥಿತ. ಈಗ ರಾಮಾನಂದರಾಯ ಅಂದರೆ ಅರ್ಜುನ, ರಾಮಾನಂದರಾಯ ಹೇಳುವಂಥದ್ದು ಕೃಷ್ಣ, ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಎಸ್ ಕೃಷ್ಣ ಪ್ರಜ್ಞೆ ಬಗ್ಗೆ ಹೇಳು. ಅದಕ್ಕೆ ರಾಮಾನಂದರಾಯ ಹೇಳುವಂಥದ್ದು ಮೊದಲಿಗೆ ಈ 4 ವರ್ಣ 4 ಆಶ್ರಮ, ಅಂದರೆ 4 ವರ್ಣ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ಆಶ್ರಮ: ಬ್ರಹ್ಮಚಾರಿ, ಗೃಹಸ್ಥ,
ವಾನಪ್ರಸ್ಥ ಸನ್ಯಾಸಿ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ರಿಜೆಕ್ಟ್ ಮಾಡ್ತಾರೆ, ಇದು ಬೇಕಂತ ಇಲ್ಲ. ಮತ್ತೆ ಎಂತ ಬೇಕು? ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಸ್ಥಾನೇ ಸ್ಥಿತ ವೇರ್ ಎವರ್ ಯು ಆರ್, ನೀನು ಜಪ ಮಾಡು, ಫ್ಯಾಮಿಲಿ ಬಿಡ್ಬೇಕಂತ ಅಗತ್ಯ ಇಲ್ಲ. ಒಟ್ಟಿಗೆ ಇದ್ದು ನಾವು ಕೃಷ್ಣ ಭಜನೆ ಮಾಡುವಂಥದ್ದು, ಆಗ ಅದು ವೈಕುಂಠ ಆಗ್ತದೆ. ಎಸ್, ಬೇರೆಯವ್ರದ್ದು ಪ್ರಶ್ನೆ? ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ದಯವಿಟ್ಟು. ಚಾಟ್ ಅಲ್ಲಿ ಇನ್ನೊಂದಿದೆ ಪ್ರಭುಜಿ. ವಾಟ್ ಹ್ಯಾಪನ್ಸ್ ಇಫ್ ವಿ ವೇಕ್ ಅಪ್ ಲೇಟ್ ಲೈಕ್ 8 or 9 ಡೈಲಿ? ಸೊ ಇಸ್ ಇಟ್ ಓಕೆ ಟು ಡೂ ನೈಟ್ ಶಿಫ್ಟ್ ಜಾಬ್? ವಿಲ್ ದಟ್ ಅಫೆಕ್ಟ್ ಒನ್ಸ್ ಹೆಲ್ತ್? ಡೆಫಿನೆಟ್ಲಿ. ನೈಟ್ ಶಿಫ್ಟ್ ಮಾಡಿದರೆ, ಈಗ ನೈಟ್ ಶಿಫ್ಟ್ ಅನ್ನೋದು ಹಿಂದೆ ಇರಲಿಲ್ಲ. ನೀವು ಶಾಸ್ತ್ರದಲ್ಲಿ ನೋಡಿ ಎಲ್ಲಿ ಅದು ನೈಟ್ ಶಿಫ್ಟ್ ಉಂಟಾ ಅಂತ, ಇಲ್ಲ. ನಮ್ಮದು ಸೋ ಕಾಲ್ಡ್ ಅಡ್ವಾನ್ಸ್ಮೆಂಟ್ ನೈಟ್ ಶಿಫ್ಟ್. ಹಾಗಾಗಿ ಡೆಫಿನೆಟ್. ಈಗ ಎಂತ ಅಂದರೆ, ಮೂವರು ನಮ್ಮದು ಪರಿಚಯಸ್ಥರು, ಅವರು ಆಲ್ಮೋಸ್ಟ್ 28 ವರ್ಷ ಬ್ಯಾಂಗ್ಳೂರಲ್ಲಿ ಮೆಟ್ರೋ ಸಿಟಿಯಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡಿದ್ದಾರೆ, ಒಳ್ಳೆ ಹಣ ಮಾಡಿದ್ದಾರೆ. ಆದರೆ ಈಗ ಹೆಲ್ತ್ ಕೊಲ್ಯಾಪ್ಸ್ ಆಗಿದೆ, ಈಗ ಕೆಲಸ ಬಿಟ್ಟು ಬಂದಿದ್ದಾರೆ. ಅಂದರೆ ಇನ್ನೂ ಒಂದು ಅವರು 50 ವರ್ಷಕ್ಕೆ ಬೇಕಾದಷ್ಟು ಹಣ ಮಾಡಿದ್ದಾರೆ ಬ್ಯಾಂಕ್, ಆದರೆ ಈಗ ಹೆಲ್ತ್ ಇಲ್ಲ. ಅವ್ರು ಹೇಳ್ತಿದ್ದಾರೆ, ನಾವು ಈ ಪ್ರಾಣಿಗಳಾಗಿ ನೈಟ್ ಶಿಫ್ಟ್ ಮಾಡಿ 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 ಈಗ ನಮ್ಮ ಹೆಲ್ತ್ ಹೋಗಿದೆ, ಹಣ ಮಾಡಿದ್ದೇವೆ, ಹಾಗೆ ಈಗ ಹೆಲ್ತ್ ಇಲ್ಲ, ಬೇರೆ ಬೇರೆ ರೋಗ ಕೂಡ ಬಂದಿದೆ ಅವರಿಗೆ. ಹಾಗಾಗಿ ಲಾಂಗ್ ಟರ್ಮ್ ನೀವು ನೈಟ್ ಶಿಫ್ಟ್ ಮಾಡಿದರೆ ನಿಮಗೆ ರೋಗ ಖಂಡಿತ. ಹಾಗಾಗಿ ನಾವು ಶಾಸ್ತ್ರದ ಪ್ರಕಾರ ಹೋಗಬೇಕು, ಡೇ ಶಿಫ್ಟ್ ಮಾಡಿದರೆ ತುಂಬ ಸೂಕ್ತ. ಎಸ್, ಪೀರಿಯಡ್ಸ್ ಟೈಮಲ್ಲಿ ಕೂಡ ಮಹಾಮಂತ್ರ ಮಾಡಬಹುದು, ಅದರಲ್ಲಿ ಏನು ರೆಸ್ಟ್ರಿಕ್ಷನ್ ಇಲ್ಲ. ನೋಡಿ, ವೇಕಿಂಗ್ ಅಪ್ ಲೇಟ್ ಮೀನ್ಸ್ ಅದು ತಮೋಗುಣ, ನಾವು ಬೇಗ ಹೇಳಬೇಕು. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಇಲ್ಲ ಪ್ರಭುಜಿ, ಬೇರೆ ಯಾವ್ದು ಪ್ರಶ್ನೆ ಇಲ್ಲ. ಎಸ್, ಹಾಗಾದ್ರೆ ಯಾರ್ದಿಲ್ವ ಪ್ರಶ್ನೆ? ಓಕೆ, ನಾಳೆ ತುಂಬ ಇಂಟ್ರೆಸ್ಟಿಂಗ್ ದೊಡ್ಡ ಅಧ್ಯಾಯ 18, ತುಂಬ 78 ಶ್ಲೋಕ ಉಂಟು. ಹಾಗಾಗಿ ನಾಳೆ 1-1/4 ಗಂಟೆ ಆಗ್ಬೋದು, ಹೇಗೆಂದರೆ ತುಂಬ ಶ್ಲೋಕಸ್ ಉಂಟು. ಮತ್ತು ನಾಡಿದ್ದು ಕ್ಲಾಸ್ ಉಂಟು, ಲಾಸ್ಟ್ ಡೇ 17 ಶಿಕ್ಷಾಷ್ಟಕಂ ಅಂತ ನಾನು ಕ್ಲಾಸ್ ಮಾಡ್ತೇನೆ. ಎಸ್, ಕೃಷ್ಣ ಚೈತನ್ಯ. ಎಸ್, ಯಾವುದು ಪ್ರಶ್ನೆ ಇಲ್ಲ ಅಲ್ಲ? ಓಕೆ, ನಾವು ಹಾಗಾದರೆ ಮುಕ್ತಾಯ ಮಾಡುವ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದು ಕಿ ಜೈ. ನಾಮಾಚಾರ್ಯ ಶಾರದಾ ಠಾಕುರ್ ಜೈ.